traditional poera. ಉಡುಪಿ ನಾಯಕ್ ಚಾನಲ್ ಅವರು ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ, ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಉಡುಪಿ ನಾಯಕ್ ಚಾನಲ್ ಅವರೇ. ಕಾಫಿ ಆಂಡಕ್ಕೆ ಹೇಳ್ತಾ ಇದ್ದಾರೆ, ಇಜ್ಜಿ ಸಿಸ್ಸು ಕಾಫಿ ಮಲ್ತದ್ದು 19 ಕುಲ್ಲಿ ನಿತ್ತೆ ನನ್ನ ಪರೋಡು ಈರ್ನಾಡೆ ಕಾಫಿ. ನಿಧಿ ಗೌಡ ಲಾಕ್ಸ್ ಅವ್ರು ಬಂದು ಹಾಯ್ ನಿಧಿ ಅವರೇ, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಿಧಿ ಗೌಡ ಅವರೇ, ಥ್ಯಾಂಕ್ ಯು. ಉಡುಪಿ ನಾಯಕ್ ಇಜ್ಜಿ ಪನೊಂದುಲ್ಲೇರು. ನಿಧಿ ಅವರೇ ನಿಮ್ಮದು ಕಾಫಿ ಆಯಿತಾ? ನಿಧಿ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಧಿ, ಥ್ಯಾಂಕ್ ಯು ಸೋ ಮಚ್ ನಿಧಿ ಗೌಡ. ನಿಧಿ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ನಿಧಿ, ನಿಮಗೆ ಉಡುಪಿ ನಾಯಕ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ರಿಟರ್ನ್ ಮಾಡಿ ಅವರಿಗೆ. ನಿಧಿ ಇದ್ದೀರಲ್ಲ, ನಿಧಿ ಉಡುಪಿ ನಾಯಕ್ ಅವರಿಗೆ ನಿಧಿ ಇದ್ದೀರಾ? ಉಡುಪಿ ನಿಧಿ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರಂತೆ, ನಿಧಿ ಅವರು ಗಿಫ್ಟ್ ರಿಟರ್ನ್ ಮಾಡಿ. ನಿಧಿ ಇದ್ದೀರಾ ಅಂತ ಕೇಳ್ತಾ ಇದ್ದೇನೆ. ಅದು ಇದ್ರ ಅಂತ ಒಳ್ಳೆರಾ ಅಂದ್ ಡೌಟ್ ಎಂಕ್ ಒಲ ಇರೆ ಕೊರೆ ಪೋಯಿರ ಗಿಫ್ಟ್ ಪಂಡ್ರೆ ಆಪುಜಿ ಅದೇ ನಾನು ಸಹ ಕೇಳ್ತಿದ್ದದ್ದು ನಿಧಿ ಯಾರು ಇದ್ದೀರಾ ಅಂತ. ಇರ್ಬೋದು, ನನ್ನ ಅಂದಾಜು ಇದ್ದಾರೆ. ಉಡುಪಿ ಬೊಕ್ಕ ಎಂಚ ಉಲ್ಲರ್ ಸಿಸ್ಟರ್ ಯಾನ್ ಹುಷಾರುಲ್ಲ ಸೀರೆ ಎಂಚೊಲ್ಲರ್ ಪನ್ಲೆ ಲೈವ್ ಮಿನಿ ಮಲ್ಪುವರ ಅಲ್ಲ ಮಲ್ಪೊಡು ಒಂಜಿ ಟೈಮಿಂಗ್ಸ್ ಪನ್ಲೆ ಇರ್ನ. ನಿಧಿ ಎಷ್ಟು ಗಂಟೆಗೆ ಲೈವ್? ನಿಧಿ ಗೌಡ ಅವರೇ ಲೈವ್ ಎಷ್ಟು ಗಂಟೆಗೆ ನಿಮ್ಮದು? ಯಾನ ಹುಷಾರುಲ್ಲ ಲೈವ್ ಇಜ್ಜಿ ಪನೊಂದುಲ್ಲೇರು. ಲೈವ್ ಮಲ್ಪುನೆ ಇಜ್ಜಿ ಸಿಸ್ ನಾನ ಟ್ರೈ ಮಲ್ಪುಜೆರ್ ಒಂಜಿ ದಿನ ಲೈವ್ ಮಲ್ಪರೆ. ನೋಡಿ, ಹೈಡಲ್ಲಿ ಇರಬೇಡಿ, ಬಂದು ಕಮೆಂಟ್ ಮಾಡಿ, ಸ್ವಲ್ಪ ಮಾತಾಡುವ, ನಾವು ಸಪೋರ್ಟ್ ಮಾಡಿ. ಅನೇನ ಲೈವ್ ಉಂಡು 2 ಡೇಸ್ ತುಂಬು ತೋಜುಂಡು ಉಂಡು. ಅನೇನ ಲೈವ್ ಉಂಡು 2 ಡೇಸ್ ತುಂಬು ತೋಜುಂಡು ಏನ ಮೇನನು ನಿಧಿನಾನ ನಿಧಿ ಲಾಗ್ ಸ್ಟಾರ್ ನಾನ. ನಿಧಿ ಗೌಡ ಅವರೇ ಇದ್ದೀರಾ ನೀವು? ನೋಡಿ ನಿಧಿ ಅವರೇ, ಇಜ್ಜಿ ಸಂಧ್ಯಾಗ ಲೈವ್ ಇಜ್ಜಿ ಇನ್ನು ಬರೋದು ನಾ ಕಮೆಂಟ್ ಬರೋದು ಎಂಕೆ ತೋಜ್ಜ. ಉಲ್ಪಿಸಿ ಸೀರೆ ಕಮೆಂಟ್ ತೋಜುಂಡ ಎಂಕ್ ಇರ್ನ ಮಾತ್ರ ಸಂಧ್ಯಾಗ ಲೈವ್ ಇಜ್ಜ ಅವು ಮಾತ್ರ ತೋಜುಂಡ. ಆತೆ ತೋಜುಂಡು. ಈಗ 4-3 ಲೈಕ್ ಕೊಡ್ದು ಪೋಯಿರಿ, ಏನನ್ನು ಗೊತ್ತಿತ್ತು. ನೋಡಿ ಇದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಸಂಧ್ಯಾ ಇರೇನೆ ಮೆಗ್ದಿ ಆತ ಅನ್ನನ್ ಸಂಧ್ಯನ್ನ ಮೆಗ್ದಿ ಉಡುಪಿ ಪೋಯಾರ ಸಂಧ್ಯನ ಲೈವ್ಗೆ ಎಕಡೆ ಇತ್ತನ ಅದೇ 3 ಗಂಟೆಗೆ ಇತ್ತನ ಲೈವ್ ಪೋಯಾರ ಬತ್ತಿತ್ತಾರ ಯಾನು ಒಂತೆ ಪೋದು ಬತ್ತೇನ ಚಾರ್ಜ್ ಖಾಲಿ ಆಂಡು ಅಂಚೆ ಬರ್ತೀನಿ ಸೀದಾ ಇಜ್ಜೆ. ಓಕೆ ಬಿಸಿ ಇತ್ತಾರ ಒಂದು ದಿನ ಇತ್ತಿಚಾರ 3-4 ದಿನ ಪಿಜ್ಜೆ ಬೈಚಾರ ಲೈವ್ ಇತ್ತಿಚಾರ. ಟೂ PM ಸರ್ಚ್ ಮಾಡ್ತೆ 3 ಸ್ಟಾರ್ಟ್ ಮಾಡ್ತೀನಿ ಅಂದ 3 ಸ್ಟಾರ್ಟ್ ಮಾಡ್ತೀನಿ. ನನ್ನ 3 ತೋಜೋಡು ಅಲ್ಲ 2 ಚೂರು ಬಿಸಿ ಇತ್ತ ಹೆಂಗೆ ಅಂಚ
ಉಡುಪಿಸಿಸಿ ಎನ್ನ ಒಂದು ವೀಡಿಯೋಗೆ ಒಂದು ಮಲ್ಪಲೇರು ಕಮೆಂಟ್ ಮಾಡಲಿ ಬಕ್ಕೆ ನಾ ವೀಡಿಯೋ ತೂಪೇನ್ ಖಾಲಿ ಕಮೆಂಟ್ ಮಾಡಿದೆ ಶಾರ್ಟ್ಗೆ ಹೋಯ್ಕಲ ಒಂದು ಪಾರ್ದು ಬಲ್ಲಿ ಅವೇ ಪಕ್ಕಲ ಅವು ಪಾರ್ದು ಬಿಡ್ಲೆ ಅನ್ನಪ್ಪನಿ ಸೂಪರ್ ಬಂದು ಅನ್ನಪ್ಪನಿ ವೆಲ್ಕಮ್ ಟು ಮೈ ಲೈವ್ ಅನ್ನಪ್ಪನಿ ಕಾಫಿ ಬರಿಯಾರಾ ಲೈಕ್ ಡನ್ ಬಂದು ಥ್ಯಾಂಕ್ ಯು ಅನ್ನಪ್ಪ ಅನ್ಯಾರಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಇತ್ತೆ ಆರು ಬರ್ಪುಚೇರ ಬರ್ಪೇರು ಆ ರೀತಿ ಇದೆಲ್ಲದನ ಮಾರ್ರೆ ಗೊತ್ತಿಜ್ಜಿತ್ತೆ ಬತ್ತಳು ತುಯ್ಯೆಲ್ಲ ಬರುವಲ್ಲಿತ್ತೆ ಓಕೆ ಸೀಸ್ವಾಂಗಲ್ಲೇದು ತುಯ್ಯಲ್ಲಿತ್ತೆ ಬರುವಲ್ಲ ಹೊರ ಬರ್ಪನು ಜೈದಿತ್ತಲ್ಲ ಬರ್ಪುದಲ್ಲ ಅಲ್ಲ ಲೈವ್ ಆಗಿ ಎತ್ತಲ್ ತೊಜೋಗ್ಬೋದು ಒಳ್ಳೆ ಕಾಣಿಸು ಬೇಗ ಲಕ್ಕೋದತ್ತೆ ಹಂಚ ಅನ್ನಪ್ಪ ನೀ ಡನ್ ಮಾಡೋದಿಲ್ಲ ಓಕೆ ಪನ್ನೋದಿಲ್ಲ ಓಕೆ ಥ್ಯಾಂಕ್ ಯು ಅನ್ನಪ್ಪ ಅವರೇ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಂಗ್ ಮೆಸೇಜಲ್ಲಿ ಇದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ಅನ್ನಪ್ಪಣ್ಣಿ ಅವರಿದ್ದಾರೆ ಬೈ ಹೇಳಿದಾರೆ ಚಾ ಪರ್ಪಿನ ಅಭ್ಯಾಸ ಮೀನು ಉಂಡ ಅನ್ನಪ್ಪಣ್ಣ ಇರೆಗೆ ಚಂದ್ರಶೇಖರ್ ಶಿರ್ತಡಿ ಅವರು ಬಂದರು ಹೆಲೋ ಅಂತ ಹೇಳ್ತಾ ಇದ್ದಾರೆ ಹಾಯ್ ಚಂದ್ರಶೇಖರ್ ಅವರೇ ಸಪೋರ್ಟಿಂಗ್ ಮೆಸೇಜಲ್ಲಿ ಇದ್ದಾರೆ ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಶಿರ್ತಾಡಿ ಅವರು ನೋಡಿ ಗಿಫ್ಟ್ ಕೊಡಿ ರಿಟರ್ನ್ ಗಿಫ್ಟ್ ಕೊಡಿ ಅವರಿಗೆ ಚಂದ್ರಶೇಖರ್ ಶಿರ್ತಡಿ ಅವರು ಬಂದರು ನಮಗೆ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಆಗಿ ಸಪೋರ್ಟ್ ಮಾಡಿ ಯಾರು ಕನೆಕ್ಟ್ ಆಗಿರಿ ಅವರ ಚಾನಲ್ಗೆ ಹೋಗಿ ಕನೆಕ್ಟ್ ಆಗಿ ಅಪ್ಪು ಬಾಸ್ ಅವರು ಬಂದು ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಅಪ್ಪು ಬಾಸ್ ಅವರೇ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಅಪ್ಪು ಬಾಸ್ ಅವರೇ ಚಂದ್ರಶೇಖರ್ ಶಿತ್ರಾಡಿ ಸರ್ ಬೈಜ್ಜಿರ ಟೈಲರ್ ಇಜ್ಜಿ ಯಾರು ಬೈಜ್ಜಿರಿ ನೀ ಕೋಡೆಲ್ಲ ಬೈಜ್ಜಿರಿ ಆಲ್ನ ಪೋತುಜಿ ಆಲ್ನ 2 ದಿನದಿಂದ ಚೂರು ಪೋತುಜಿ ಆಲ್ನ ಲೈವ್ದ ಟೈಮ್ಗೆ ಚೂರು ಬ್ಯುಸಿ ಇತ್ತೆ ನಂಚ ಚೆನ್ನಾಗಿಲ್ವಾ ಏನು ಚೆನ್ನಾಗಿಲ್ಲ ಅಪ್ಪು ಬಾಸ್ ಅವರೇ ಇದ್ದೀರಾ ಅಪ್ಪು ಬಾಸ್ ಅವರೇ ರಾಜ್ ಬ್ರೋ ಲೈವ್ ಮಾಡ್ತೀರಾ ನೀವು ಚಂದ್ರಶೇಖರ್ ಶಿರ್ತಾಡಿ ಈರ್ ಲೈವ್ ಮಲ್ಪುವಾರ ದಾನೆ ಆರ್ ನನ್ನ ಬರ್ಪುಜೀರು ದಾದಾಂಡು ಚಂದ್ರಶೇಖರ್ ದಾದಾಂಡು ಆರ್ ನನ್ನ ದಾಯಿ ಬರ್ಪುಜೀರು ಅಲ್ಲಲ್ಲ ಅವರು SR ಲಾಗ್ಸ್ ಅವ್ರು ಬರ್ತಾ ಇದ್ರಲ್ಲ ಅವರು ಇವತ್ತು ಬರ್ಲಿಲ್ವಾ ಅಂತ ಕೇಳ್ತಾ ಇದ್ರು ಅದಕ್ಕೆ ನಾನು ಕೇಳ್ತಾ ಇದ್ದೆ ಯಾಕೆ ಬರುದಿಲ್ಲ ಚಂದ್ರಶೇಖರ್ ಅವರೇ ಹೇಳಿ ದಾನೆ ಬರ್ಪುಜೇರು ಚೇತನ್ ಯಾರು ಚೇತನ್ ಮಿಂಚಿನ ಗೊಂಚಲು ಅವ್ರು ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಮಿಂಚಿನ ಗೊಂಚಲು ಅವರೇ ವೆಲ್ಕಮ್ ಟು ಮೈ ಲೈವ್ ಕಾಫಿ ಆಯ್ತು ಅಂತ ಕೇಳಿದೆ ಇಲ್ಲ ಕಾಫಿ ಈಗ ಮಾಡಿ ಕುಡಿತಾ ಇದ್ದೇನೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ಡ್ಯೂಟಿಗೆ ಟೈಮ್ ಲೈವ್ ಯಾವಾಗ ಮಾಡೋದು ಹೌದಾ ಡ್ಯೂಟಿಯಲ್ಲಿ ಬ್ಯುಸಿಯಾ ಓಕೆ ಡ್ಯೂಟಿಗೆ ಟೈಮ್ ಕೊಡಲಾ ನಿನ್ನ ಲೈವ್ ಮಾಡಲಾ ಹೌದಲ್ವಾ ಡ್ಯೂಟಿ ಇದ್ರೆ ಲೈವ್ ಮಾಡಲಿಕ್ಕೆ ಆಗೋದಿಲ್ಲ ಲೈವ್ಗೆ ಆದರೆ 1 ಗಂಟೆ ನಾವು ಮೀಸಲು ಇಡಬೇಕಾಗ್ತದೆ ಅಲ್ವಾ ಓಕೆ ಮಿಂಚಿನ ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದಾರೆ ಅವರು ಮಿಂಚಿನ ಗೊಂಚಲು ಇದ್ದೀರಾ ನಿಮಗೆ ಬ್ಲೂ ಕೊಟ್ಟಿದ್ದೇನೆ ಬಂತ ನೋಡಿ ಕಾಫಿ ಕುಡಿತಾ ಇದ್ದೇನೆ ನಾನೀಗ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಮಿಂಚಿನ ಗೊಂಚಲು ಅವರು ಚೇತನಾನು ರಾಜಾಮಿತ್ ಎಷ್ಟು ದೊಡ್ಡ ಹೆಸರು ನಿಮ್ಮದು ಮಿಂಚಿನ ಗೊಂಚಲವರೇ ಬರಲಿಲ್ಲ ಅವರು 2 ದಿನ ಆಯ್ತು ನಾನು ಕೂಡ ಹೋಗ್ಲಿಲ್ಲ ಲೈವಿಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ ನಿಮ್ಮ ರೀಲ್ ಸೂಪರ್ ಬರೆದ್ರು ಡಿಲೀಟ್ ಮಾಡಿದ್ರು ಚಂದ್ರಶೇಖರ್ ಅವರೇ ಗಿಫ್ಟ್ ಕೊಟ್ಟು ಐಡಿಯಿಂದ ಕೊಡ್ತೀನಿ ಚಂದ್ರಶೇಖರ್ ಅವರೇ ನೋಡಿ ನಮ್ಮ ಐಡಿಯಿಂದ ಕೊಡ್ತೀನಿ ಚಂದ್ರಶೇಖರ್ ಅವರೇ ನೋಡಿ ನಮ್ಮ ಮಿಂಚಿನ ಗೊಂಚಲು ಚಾನಲ್ಗೆ ಒಂದು ಗಿಫ್ಟ್ ಕೊಡಿ ಅವರು ನಿಮಗೆ ಇನ್ನೊಂದು ಐಡಿಯಿಂದ ಕೊಡ್ತೆ ಹೆಲೋ ಚಂದ್ರಶೇಖರ್ ಶಿರ್ತಾಡಿ ಅವರು ಹೇಳಿ ಯಾಕೆ ಬರುವುದು ಬೇಡ ಅಂತವರು
ಸ್ವಲ್ಪ ಹೇಳ್ತೀರಾ? ಅಲ್ಲ, ಹೇಳೋದಾದ್ರೆ ಹೇಳಿ, ನಾನು ಬಲವಂತ ಇಲ್ಲ, ನಿಮಗೆ ಇಷ್ಟ ಇದ್ದರೆ ಹೇಳಿ ಆಯಿತಾ. ಅಣ್ಣಪ್ಪ ಅವರೇ ಅಣ್ಣಪ್ಪ ಅವರೇ ನಮ್ಮ ಮನೆಗೆ ಬನ್ನಿ ಅವರೇ. ಇಡೀ ಬೇಡ ಇದೀಗೆ. ಓಕೆ ಓಕೆ, ನೋಡುವ. ನಿಮ್ಮ ರೀಲ್ ಸೂಪರ್. ಹಾಯ್. ಬಣ್ಣ ಹಚ್ಚಿ ರೀಲ್ ಮಾಡಿದ? ಅದು ಈ ವರ್ಷದಲ್ಲ. ಬಣ್ಣ ಹಚ್ಚಿ ರೀಲ್ ಮಾಡಿದ ಅದು ಹೋದ ವರ್ಷದ. ಈ ವರ್ಷ ಬಣ್ಣ ಹಚ್ಚಲಿಕ್ಕೆ ಹೋಗಿದ್ದೆ, ಆದರೆ ಬಣ್ಣ ಹಚ್ಚಲಿಲ್ಲ. ಅದು ಹೋದ ವರ್ಷದ ಒಂದು ಫೋಟೋ ಇತ್ತು ನನ್ನ ಫ್ರೆಂಡ್ನೊಟ್ಟಿಗೆ, ಅದಕ್ಕೆ ಹಾಕಿದ್ದು. ಅದು ಹೋದ ವರ್ಷದ್ದು, ಈ ವರ್ಷದಲ್ಲ. ಈ ವರ್ಷ ಹೋಗಿದ್ದೇನೆ, ಆದರೆ ಮಕ್ಕಳು ದೂರ ಇದ್ದೆ ಸ್ವಲ್ಪ. ಗಿಫ್ಟ್ ಕೊಡಿ ಪ್ಲೀಸ್, ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಿಂಚಿನ ಗೊಂಚಲು. ಯಾರವರು? ಅಲ್ಲಾಮುದ್ದೀನ್ ನಂಬರ್ 99 ಅವರು ಬಂದರು. ವೆಲ್ಕಮ್ ಟು ಮೈ ಲೈವ್. ಯಾನ್ ಮಹಾರಾಯ್, ಏನೇ ಮಹಾರಾಯ್, ಎಂತ ಮೆಸೇಜು? ಚಂದ್ರಶೇಖರ್ ರಾಯರೇ, ಏನು ಮಹಾರಾಯರೇ ಅಂತ ಹೇಳ್ತಾರೆ. ನನಗೆ ಇದರಲ್ಲಿ ಕೊಡಕ್ಕಾಗಲ್ಲ, ನೀವೇ ಕೊಟ್ಟು ಕಮೆಂಟ್ ಹಾಕಿ, ನಾನು ಇನ್ನೊಂದು ಐಡಿಯಿಂದ ಕೊಡ್ತೀನಿ. ನೋಡಿ ಚಂದ್ರಶೇಖರ್ ಅವರು, ಇವರಿದ್ದಾರಲ್ಲ ಮಿಂಚಿನ ಗೊಂಚಲವರಿಗೆ ನೀವು ಯಾರಾದರೂ ಗಿಫ್ಟ್ ಕೊಡಿ, ಅವರು ನಿಮಗೆ ಬೇರೆ ಐಡಿಯಿಂದ ಕೊಡ್ತಾರಂತೆ. ಅವರಿಗೆ ಈ ಐಡಿಯಿಂದ ಕೊಡ್ಲಿಕ್ಕಾಗೋದಿಲ್ಲ. ನೋಡಿ ಮಿಂಚಿನ ಗೊಂಚಲು, ನೀವು ಆ ಐಡಿಯಿಂದಲೇ ಬನ್ನಿ. ಅದು ಆಗೋದಿಲ್ವಾ? ಹೌದಾ? ಓಕೆ ಓಕೆ, ಬಾಯ್, ಬ್ಯುಸಿ, ಲೈಕ್ ಡನ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಅಪ್ಪು ಬಾಸ್ ಅವರೇ, ನೀವು ಬಂದು ನಮ್ಮ ಲೈವಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. SR ಟೈಲರ್ನ ಅಂದು SR ಟೈಲರ್ ದಾನೆ ಇರು ಬರೋದು ಪೂಜೆ ಬಂಡಾರ ದಾದಾಂಡು ಮಿಂಚಿನ ಗೊಂಚಲು ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್? ಹೌದಾ, ಪ್ರಾಬ್ಲಮ್ ಆಗಿದೆಯಾ? ನೋಡಿ ಮಿಂಚಿನ ಗೊಂಚಲು ಅವರಿಗೆ ಯಾರಾದರೂ ಗಿಫ್ಟ್ ಕೊಡಿ, ಅವರಿಗೆ ಸಪೋರ್ಟ್ ಮಾಡಿ. ಅವರಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ಅದರಲ್ಲಿ ಐಡಿಯಲ್ಲಿ ಅಂತ, ಅದಕ್ಕೋಸ್ಕರ. ಟೀ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ನಂಬರ್ 99 ಅವರು. ಆಯಿತು, ಟೀ ಕುಡಿತಾ ಇದ್ದೇನೆ ನಾನು. ಸೂಪರ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದೆ. ಅಯ್ಯೋ ಚಂದ್ರಶೇಖರ್ ಶಿರ್ತಾಡಿ ಈರೆ SR ಟೈಲರ್ ಕೂಡ ಮಮ್ಮಿ ನಾಯ ಬರ್ಪಿರನೇ ಬಚ್ಚಿ ಮನ್ಪಾರ್ ಯಾನ್ ಪೋಡಿದು ಪೋಯ ಸತ್ಯ ದಾದ ಅಣ್ಣಗುಂದು ರೇಗಿ ಇಜ್ಜಿ ಪಂಡದ ದೆವ್ಲ ಒಂದಿಜ್ಜಿ ನೆಟ್ ಕಾರ್ಮ ಗಡಿ ಒಂದು ಕಟ್ಟ ಅವನುಂಡು ಬಂದಿದ್ದಂಗಳು ಪೂರ ಪೋಯ್ ಎಡ್ತೋಜು. ನೋಡಿ, ಯಾರಾದರೂ ಇದ್ರೆ ಕಮೆಂಟ್ ಹಾಕಿ ಅಪ್ಪ, ಕಮೆಂಟ್ ಹಾಕಿ. ಯಾರಾದರೂ ಇದ್ರೆ ಕಮೆಂಟ್ ಮಾಡಿ. ಚಂದ್ರಶೇಖರ್ ಅವರು SR ಟೈಲರ್ ಉಳ್ಳಾರ ಕಮೆಂಟ್ ಮಾಡ್ಲಿ ತುಕ. ಓಕೆ, ಗಡಿ ಡಿಸ್ಕನೆಕ್ಟ್ ಅವನುಂಡು ಲೈವ್ ಅದೊಂದು ಗೊತ್ತಾಗ್ತಿ. ಹಲೋ ಪನೊಂದುಲ್ಲೇರು. ಓ ಅಣ್ಣ ಬರ್ತಾರತ್ತೆ ಅಣ್ಣ ಎಂಚಿನ ದಾದ ಪಂಪಿನಲ್ಲ ಈರಲ್ಲ ಮಂಗೆ ಮಲ್ತಾರಪ್ಪ. ನಾನು ಪೋಡಿದೆ ಪೋಯಿ ಯಾರು ನನ್ನ ಬರ್ಪುಂಚೇರು ಯಾರು ಬರ್ಪಿನ ಬೊಚ್ಚಿನ ಅಣ್ಣಗೆ ದಾದ ಅಣ್ಣೆ ದಾದ ಮಸ್ತ್ ನಾಳೆ ಇಂಕು ದಾದ ವಿಷಯ ನಾನು 2 ದಿನ ಲೈವ್ಲ ಬೈಜಿರ್ನ ಗೊತ್ತುಂಡೆ. ಅವಿಜಿ ಸಪೋರ್ಟಿಂಗ್ ಮೆಸೇಜ್ ಉಳ್ಳೇರು. ಥ್ಯಾಂಕ್ ಯು. ఇంకా చాగ పరియారా? SR ఒకసారి అన్న చా పరియారే.
ಇನ್ನು ರಜೆನೆ ಬೇಳೆಗೆ ಶಾಪಿಗೆ ಪೋತಿದ್ದಾರೇನಿ ಮಲ್ದಿಜಿಯಾನ ಮಲ್ದಿಜಾರ ಇಲ್ಲ ಇವು ದಾನೆ ಆಡ ವಾಚವರ ಆಡ ವಾಚವರ ಪೂರ ಆದು ಕುಲ್ನ್ಯಾ ಫುಲ್ ಆಡ ನನ್ನ ಮೋನವರೆ ಮಾತ್ರ ಬಾಕಿ ಚೆನ್ನಾಗಿ ఇచ్చి పోతే మనం లేరు పోతారా ఓకే ఓకే ಚಾ ಪರ್ರೆ ಬತ್ತನು ಅಂದ ಚಾ ಪರ್ರೆ ಬತ್ತಿನ ಪರ್ಲೆ ಪರ್ಲೆ ಚಾ ಪರ್ಲೆ ತಿಂದ್ರೆ ತಿನ್ನಿ ಉಡುಪಿ ಸೀಸ್ ಪೂರ ಪೋಯಾರ ಉಡುಪಿ ಸೀಸ್ ಉಡುಪಿ ಸಿಸ್ ಪೋಯರ ಬಕ್ಕ ಮಿಂಚಿನ ಗೊಂಚಲು ಹೋದ್ರ ಎಲ್ಲರೂ ಹೋದ್ರ ಎಸ್ ಆರ್ ಲಾಗ್ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಯಾನೆನ್ನೆ ಎಸ್ ಆರ್ ಲಾಗ್ದಾರೆ ಯಾನೆನ್ನೆ ಚಂದ್ರಶೇಖರ್ ಬಂದು ಇಂಕೀರ್ ನಂದು ಗೊತ್ತು ಜದೆ ಇನ್ನು ಕುಳಂಜ ಐಡಿಂದು ಗೊತ್ತು ಜದೆ ಯಾನೆ ಅಂತ ಅದೇನೆ ಗೊತ್ತುಂಡೆ ಒಲ್ಲ ಅಲ್ಲ ಚಾನಲ್ ಮೋನ ಆತಲ್ಲ ನಾನು ಲೈವ್ ಮಲ್ಪಿದ್ದೀರಂದು ಒಲ್ಲ ಆಡ ಸಡನ್ಲಿ ಒಲ್ಲ ಮಲ್ಲಿ ಬಡ್ಡೆ ಕೋಟಿ ಅದು ಮತ್ತೆ ಆದರು ಆಪೆಂದು ಜ್ಯೋತಿಷಿಗಳು ಪಂತಿருந்து ನೀವು ಹೊಲವರ ಅಂಚೆ ಲೆಕ್ಕ ಮಾಡಿ ಹೊಲದೆಲ್ಲ ಲಾಟ್ರಿ ಮೀನಿಗೆ ಹಾಕೋದು ನಾನೇನಿಗೆ ನಾಯಿ ಬರ್ಪಿನೇ ಬರ್ಚಿ ಬಣ್ಣ ಹಾಕಬೇಕು ಅಂತ ಕೊಡಿಗೆ ನಿಮ್ದು ಅದ ಆತ ನಾವು ದೇವ ನೋಡಿ ಹೈಡಲ್ಲಿ ಇರಬೇಡಿ ಬಂದ ಮೇಲೆ ಕಮೆಂಟ್ ಮಾಡಿ ಉದರ್ ಚಂದ್ರಶೇಖರ್ ಅಂದಣ್ಣ ಅವು ಸಡನ್ ಅದು ಹಿಂಗೆ ನೆನಪಾಯಿಜಿ ಏನ ಉದರ್ ಚಂದ್ರಶೇಖರ್ ಗೊತ್ತಾಣೆ SR ಬಂಡ ಶಾಪ್ ತಪ್ಪದಾರಾ ಓಕೆ ಓಕೆ ವಾವ್ ಯಾನಿರಿನ SR ಅಣ್ಣನೇ ಬೇಕು ಏನು ಚಂದ್ರಶೇಖರ್ ಹೋದ್ರಪ್ಪ ವರ್ತಿ ಪೂರ ಪೋಯಿನ ನಂಗೆ ಈ ಗಡಿ ರೀಕನೆಕ್ಟ್ ಅವನು ಪುಣಿ ಮಾಡಿಂದ ಅದನ್ನು ಗೊತ್ತಿಲ್ಲ ಡಿಸ್ಕನೆಕ್ಟ್ ಅವನು ಗಡಿ ನೆಟ್ವರ್ಕ್ ಇಜ್ಜೆ ನನಗೆ ಗೊತ್ತಿಲ್ಲ ಒಂಜಿ ಲೆಜ್ಜ ಅಯ್ಯೋ ಅತ್ತಿ ಗಡಿ ಗಡ್ಡ 3 ಸಲ ನೆಟ್ವರ್ಕ್ ಇಶ್ವ ಅಂಚಾಣ ಸರ್ವರ್ ಡೌನಾ ಅಂಚಲ ಕೂಡ ಏರ್ಲಿಜ್ಜೆ ತುಳಿ 10 ಜನ ಹೊರನೆ ಬರ್ತಿರ್ತೀರಿ ಪೂರ ಪೋಯಿರು 20 ನಿಮಿಷ ಅವರನ್ನು ಹೋದ ಇನ್ನಿತ ವೀಡಿಯೋ ತೂಲೆ ಯಾವಣ್ಣ ತುಪ್ಪ ಈ ಒಂಜಿ ಹಿಂಗೆ ಕಮೆಂಟ್ ಪಾಡೋಡೆ ಹಾಕೊಂಡು ಹೋದು ವೀಡಿಯೋ ತೋಡೋಣ ಇದು ಕಮೆಂಟ್ ಪಾಡೋಡು ದಯ ಗೊತ್ತನೆ ಹಿಂಗೆ ನಾನು ಬಕ್ಕ ತಿಕ್ಕುಜಿ ಮಾರ್ರೆ ನಾನು ಏತ್ ನಾಡುವೆ ಇದು ನನ್ನ ತಿಕ್ಕುಜಿ ಈ ಒಂಜಿ ಕಮೆಂಟ್ ಪಾಡ್ಲಿ ಹೋದು ಒಂಜಿ ಈ ಕಣ್ಣ ಶಾರ್ಟ್ ಗ್ಲವ್ ಹಾಯಿ ಬಂದು ಕೊಡ್ಲಿ ಪೊಲೀಸ್ ಹೋದು ಬಲಿ ವೀಡಿಯೋ ತೂಪೇನು ಅಪ್ಪ ರಪ್ಪನೆ ಪಾಪುಂಟು ತುವೇರು ಪಂಡದ ಪೂರ ತೂಪೈತೆ ಓ ಕಮೆಂಟ್ ಬೈದನ್ ತೂಪೈತೆ ಯಾನ ನೀನೊಂಜಿ ಮಂತ್ರ ದೇವತೆನ ಕೋಲದ ಪಾರದೆ ಅವು ವೀಡಿಯೋ ತೂಲೆ ಅಣ್ಣ ಅವಿ
ಎಂಕುಲ ಪರ್ಬ ini ಹಿರಿಯಲ ಪರ್ಬನ ಅಂಜನ ಗೌಜಿತ್ತುಂಡು ಇರೆಗಿನ ಬಕ್ಕಲ ಬೇಲೆ ಪೋತಾರೆ ಅಂಗಡಿ ಒಂದು ದಾದೈತೆ ಪರ್ಬ ಸ್ಪೆಷಲ್ ini ಕೋಡೆ ಯುಗಾದಿ ಇತ್ತು ಕೋಡೆ ಯುಗಾದಿ ಮಲ್ದಾರ ನಮಕ್ ವಿಶ್ವಾಸ ಅಯ್ಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓವೇನು ಸಬ್ಸ್ಕ್ರೈಬ್ ಮಾಡ್ಕೊಡು ಅನಿಲ್ ಸುವರ್ಣ ಮತ್ತೆ ಬಿರಿಯಾನಿ ಎಂಗ್ಲೇಲಿ ಬಿರಿಯಾನಿ ಇತ್ತನು ಹಾಯ್ ಸಂಗೀತ ಸಿಸ್ ನಮಸ್ತೆ ಮನಲೇರು ಓವೇನಿ ಸಬ್ಸ್ಕ್ರೈಬ್ ಮಾಡ್ಕೊಡು ಸಬ್ಸ್ಕ್ರೈಬ್ ಮಾಡ್ತೀರದೇ ಅಲ್ಲ ಇನ್ಸ್ಪೈರಿಂಗ್ ವರ್ಲ್ಡ್ ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅನಿಲನ ಉಳ್ಳಾರ ಇತ್ತನ್ನ ಕಮೆಂಟ್ ಮಾಡಲಿ ಇನ್ಸ್ಪೈರ್ ಲೈಕ್ ಡನ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಶಾಲಿನಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಶಾಲಿನಿ ಸಿಸ್ ನಿಮ್ಮದು ಇದಾಯ್ತಾ ಕಾಫಿ ಆಯಿತಾ ನೋಡಿ ಇವತ್ತು ಯಾರು ಬರಲಿಲ್ಲ ಯಾರಿಲ್ಲ ಸಿಂಪಲ್ ಬಾಯ್ ಇಲ್ಲ ಡೇಮ್ ಬಾಯ್ ಇಲ್ಲ ಕಿಚ್ಚ ಬಾಸ್ ಇಲ್ಲ ಯಾರಿಲ್ಲ ಎಲ್ಲರಿಗೆ ಕೂಡ ಹಬ್ಬ ಕಾಣಬೇಕು ಕಾಂಡೆ ಇರನ ಏತ್ತೆ ಗೊತ್ತುಂಡೆ ಎಂಬುದು ಕಾಂಡೆ ಬಿಸಿ ಇತ್ತೆ ಗೊತ್ತುಂಡೆ ಎಲ್ಲ ಮೆಗ್ದಿ ಸಂಗೀತ ಸಿಸ್ ಹೆಂಗೆ ಕನೆಕ್ಟ್ ಆತಾರ ಬಕ್ಕ ಇರಿಗೆ ಯಾಪನೆ ಕನೆಕ್ಟ್ ಆದ್ದೇನೆ ಇತ್ತೇನಾ ಒಂದು ವಾರ ಕರಿ ನಾನು ಇನ್ಸ್ಪೈರಿಂಗ್ ವರ್ಲ್ಡ್ ಕಾಣೆ ಮಸ್ತ್ ಎತ್ತಾರೆ ಓ ಎಂಕೆ ಕೇಂದಿನಿ ಇಜ್ಜಿಲೆ ಪುನಃ ಮ್ಯೂಟ್ ದಿತ್ತಿದೆ ಅದೇ ಮ್ಯೂಟ್ ಒಂಜಿ ಲೈವ್ ಇಜ್ಜಿನ ಟೈಮ್ ಒಂದು ಆಪುಣತೆ ನಮ್ಮ ಐಕೊಂಜಿ ಕಾಣೆ ಪುರ್ಸೊತ್ತಿತ್ತಿಜ್ಜಿ ಮ್ಯೂಟ್ ಲೈವ್ ಪೋಯಿನಿ ಒಂಜಿ SR ಲಾಗ್ ಭಯಂಕರ ಮೆಸೇಜ್ ಇರలేదు ಸಿಂಪಲ್ ಬಾಯ್ ಪೆರ್ನಾನ ಅಂದ್ ಸಿಂಪಲ್ ಬಾಯ್ ಯಾಕಂಡು ಕಾಣೆ ಬೈದಿತ್ತೇರಿ ಸಿಂಪಲ್ ಬಾಯ್ಗೆ ಅಜ್ಜಿ ಯಾರು ಕೂಡ ಬಂದ್ಬಿರಿ ನಾನು ಇಲ್ಲ ಇಜ್ಜಿ ನಾನು ನೆಟ್ಟುಳ್ಳೆ ಬಂಡೀರು ಕಾಪುಡುಳ್ಳೆ ಬಂಡೀರು ಲೆತ್ತು ಸಾಕಾಣಿ ಅಯ್ಯೋ ಶಾಲಿನಿ ಸಿಸ್ ಇಲ್ಲಿ ಮಸ್ತ್ ಲೆತ್ತಾರೆ ಸಾರಿ ಅವು ಮ್ಯೂಟ್ ಪಂಡ ಮ್ಯೂಟ್ ಅವಿಗಲ್ಲ ಅಂಚ ಸಿಂಪಲ್ ಬಾಯ್ ಪೆರ್ನಾಲ್ ತೆಲಿಪೇರು ಶಾಲಿನಿ ಸಿಸ್ ತೆರಿತೊಂದುಂಡು ಏಲ ಬೈಜ್ಜೇರಿ ಸಿಸ್ ಮಕ್ಕಳು ನಮ್ಮ ಸ್ಟೂಡೆಂಟ್ ನಾವು ತುಳು ಕಲ್ಪನಕ್ಕೂ ಏರ್ಲ ಬೈಜೆ ಕಾಂಡೆ ಪುರ ಬತ್ತು ಪೊತ್ತಿರ್ತೋಜು ಯಾನ್ ಪಂತೆ ಕೊಡೆ ಕಿಚ್ಚ ಬ್ರೋಡ ಬಂತೆ ಮಳೆ ಇರುವ ಕಾರಣ ನಮ್ಮ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಪಂದಿತ್ತೆ ಪಾಯಸ ಮಲ್ತೊಂದಿರ್ತಾರೆ ಅಂದಂದು ಪಾಯಸ ಮಲ್ತೊಂದಿತ್ತೆ ಎಂಗಳು ಯಾನ್ ನಮ್ಮಲ್ಲ ಪಾಯಸ ಮಲ್ತೊಂದಿತ್ತ ತುಯ್ಯಾರ ಪಾಯಸ SR ಲಾಗ್ ಸಪೋರ್ಟಿಂಗ್ ಮೆಸೇಜ್ ನನಗೆ ಪ್ಲೀಸ್ ಕನೆಕ್ಟ್ ಆಗಿ ನಿಮಗೆ ರಿಟರ್ನ್ ಸಪೋರ್ಟ್ ಮಾಡಿದ್ರ ನೋಡಿ ಆಗಲಿಲ್ಲ ಅವರು ಬೇಗ ಹೋಗಿ ಕನೆಕ್ಟ್ ಆಗಿ ಅವರು ನಿಮ್ಗೆಲ್ಲರಿಗೂ ಕೂಡ ರಿಟರ್ನ್ ಗಿಫ್ಟ್ ಕೊಡ್ತಾರೆ ನೋಡಿ MRG ತಿರುಪೂರ ಪಂಡ ರಾಧೆ MRG ಪಂಡ ಸುಯ್ಯ ಪಾಯಸ ಪಣದುಂಡೇನ ಇಂಗಂತೆ ಕ್ಯಾಟ್ರಿಂಗ್ ಬೇಲೆ ಇತ್ತು ಅಂಚ ಅಂಚೆನಿ ಎಂಗಳೊಂಜಿ ಬೇರೆದಾರು ಬೈದಿತ್ತಿಜೀರ ಅಂಚ ಅಮ್ಮ ಒಂದು ಹೆಲ್ಪ್ ಮಾಡ್ತಾರೆ ಬೋದಿತ್ತೆ ಸಿಂಪಲ್ ಡ್ರೀಮ್ ಒಂಜಿ ಅಂದ ಗೊತ್ತುಂಡು ಅನಿಲ್ ಸುವರ್ಣ ಅನಿಲನ್ನ ಸಿಂಪಲ್ ಡ್ರೀಮ್ ಒಂಜಿ ಗೊತ್ತುಂಡು ಆರು ಮಕ್ಕಳೇ ಮಾಡ್ಬೇಡ ಯಾರು ಲೈಕ್ ಮಕ್ಕಳೇ ಮಾತೇರಿ ಮಾರ್ನಿಂಗ್ ಸಾರಿ ಗೊತ್ತಾಯ್ತು ಇಂಕು ಮಾರ್ನಿಂಗ್ ಮಾಡಿ ನಾನು ಎಮ್ಮರ್ಜಿಕೊಂಡು ಏರು ಬೇತಂದು ಬೈದಿರೋದು ಶಾರ್ಟ್ வீடியோ கனன் பர்புஜி மேடம் பர்புஜிட அண்ணா ஈரு வீடியோ கொஞ்சம் ஹாய் பாடுது புள்ளி போலே வீடியோ கொஞ்சம் பாடுது புள்ளி இது என்ன வீடியோ ತುಲೆ ಮಂತ್ರ ಜೊತೆ ಕಾಲ್ ಅದು ವೀಡಿಯೋ ಪಾಡ್ದೆ ಅವತ್ತು ಒಂದು ಕಮೆಂಟ್ ಪಾಡ್ದೆ ಅಪ್ಪ ಸರಿ ಆಪು ಇನ್ಸ್ಪೈರಿಂಗ್ ವರ್ಲ್ಡ್ ಹೇಳ್ತೊಂದುಲ್ಲೆ ಈರು ಸೂಪರ್ ಹೊರದೊಲ್ಲೇನು ಎಸ್ ಯಾನ್ ಸೂಪರ್ ಅದೇ ಒಂಜಿ ಬರ್ತಾರೆ ಸ್ಟೂಡೆಂಟ್ ಬರ್ತಾನೆ ಇತ್ತು ಲೇಟ್ ಅವು ಸ್ಟೂಡೆಂಟ್ ತುಡೆ ಕಿಚ್ಚ ಬಾಸ್ ಕಿಂಗ್ ಮೇಕರ್ ಹಾಯ್ ಟೀಚರ್ ನಮಸ್ತೆ ಹ್ಯಾಪಿ ಹೋಳಿ ಯಾಕೆ ಹ್ಯಾಪಿ ಹೋಳಿ ಕಿಚ್ಚ ಬಾಸ್ ಎಲ್ಲಿ ಹ್ಯಾಪಿ ಹೋಳಿ ಇದು ಹ್ಯಾಪಿ ಹೋಳಿ ಅಲ್ಲ ಇವತ್ತು ನಿನ್ನೆ ಹಬ್ಬ ಆಯಿತು ಏನು ತೂಪೆ ಆರು ತೂಪುಚ್ಚರು ಯಾನ್ ತೂಪೆ ಬಕ್ಕ ಯಾನ್ ತೂ ಒಂದುಲ್ಲ ಇರ್ನ ವೀಡಿಯೋ ಮುರಡ್ ಅಡ್ಡ ದಿನ ಲೈವಿಗೆ ಬೈ ಜಾತಿ ಇದು ಕಮೆಂಟ್ ಪಾಡ್ಲಿ ತೂಪೆ ಇರಿಗೆ ಮೆಸೇಜ್ ಕಮೆಂಟ್ ಮಾಡಿದಿನ ಬರ್ಪೂಜೆ ನಾನು ರಡ್ ಕಮೆಂಟ್ ಪಾಡ್ವೆ ತುಳಿ ಕಿಚ್ಚ ಬಾಸ್ ಅವರು ನೆಗಡ್ತಾ ಇದ್ದಾರೆ ಏನಾಯಿತು ಕಿಚ್ಚ ಬಾಸ್ ನೋಡಿ ಶಾಲಿನಿಯವರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಕಿಚ್ಚ ಬಾಸ್ ಅವರಿಗೆ SR ಲಾಗ್ಸ್ಟರ್ ಈರು ತೂಲೆ ಯಾನ್ನ ತೂಪೆ ಅವೇ ವೀಡಿಯೋ ಈರು ತೂದು ಕಮೆಂಟ್ ಪಣ್ಣೆ ಯಾನ್ನ ತೂಪೆ ಅಂಚ ಪಗ
ಕಿಚ್ಚ ಬಾಸ್ ಕ್ಲಾಸ್ಗೆ ಲೇಟ್ ಬಂದಿದ್ಯಾಕೆ? ಹೌದು ಲೇಟ್ ಆಯಿತು. ಎಂತ, ನಾನು ಅರ್ಧ ಗಂಟೆಗೆ ಮುಂಚೆ ಟೀಚರ್ ಬರೋದು. ಲೆಕ್ಕಾದರೆ ಫಸ್ಟ್ ಸ್ಟೂಡೆಂಟ್ ಬರಬೇಕು. ಓಕೆ ಬಾಯ್ ಮೇಡಮ್. ಚಾನಲ್ ಹೋಗು ನೋಡಿ. ಕಿಚ್ಚ ಬಾಸ್ ಅವರೇ, ಅನಿಲ್ ಸುವರ್ಣನವರಿಗೆ ನೀವು ಗಿಫ್ಟ್ ಕೊಡಲಿಲ್ಲ ಅಂದರೆ ಹೋಗಿ ಕೊಟ್ಟು ಬನ್ನಿ, ಅವರು ನಿಮಗೆ ರಿಟರ್ನ್ ಮಾಡ್ತಾರೆ. ನೋಡಿ, ಮಳೆ ಬರ್ತಿತ್ತು ಹಾಗಾಗಿ ಲೇಟ್ ಆಯಿತು, ಕ್ಲಾಸ್ ರಜಾ ಅಂತ. ಹೌದು, ಇವತ್ತು ಯಾವ ಮಳೆ ಬರ್ತಾಯಿತ್ತು? ನಾನು ನಿನ್ನೆ ಹೇಳಿದ್ದು ಮಳೆ ಬರುವ ಲಕ್ಷಣ ಇದೆ ಅಂತ ಮಾತ್ರ ಹೇಳಿದ್ದು, ಮಳೆ ಬಂತು ಹೇಳಿಲ್ಲ ನಾನು ನಿಮ್ಗೆ. ಇವತ್ತು ಯಾವ ಮಳೆ ಬಂತ? ನನಗೆ ಇಲ್ಲಿ ಯಾರು ಮನೆಯಲ್ಲ ಬಿಸಿಲು ಬಿಸಿಲು. ಕಿಚ್ಚ ಬಾಸ್ ಗಿಫ್ಟ್ ಕೊಡಿ ನೋಡಿ. ಶಾಲಿನಿ ಸಿಸ್ಗೊಂದು ಗಿಫ್ಟ್ ಕೊಡಿ ಅಪ್ಪ. ಕಿಚ್ಚ ಕೊಡಿ. ಯಾರಿಗೆ ಗಿಫ್ಟ್ ಕೊಡಬೇಕು ಅಕ್ಕ? ನೋಡಿ, ಶಾಲಿನಿ ಸಿಸ್ಗೆ ಕೊಡಬೇಕು ನೀವು ಗಿಫ್ಟ್. ಮತ್ತು ಇಲ್ಲಿ ಅನಿಲ್ ಅನ್ನಿದ್ದಾರಲ್ಲ, ಅನಿಲ್ ಸುವರ್ಣ, ಅವರಿಗೆ ಗಿಫ್ಟ್ ಕೊಟ್ಟು ಬನ್ನಿ, ಅವರು ನಿಮಗೆ ರಿಟರ್ನ್ ಗಿಫ್ಟ್ ಕೊಡ್ತಾರಂತೆ. ನಿಖಲ್ ಪೂರ ಗಿಫ್ಟ್ ಕೊಡ್ತಾರೆ ಗೊತ್ತು ನಿಂಗೆ. ಎಂತ ಹೇಳಿದ್ದೀಗ ಹೇಳಿ ನೋಡ, ಕನ್ನಡಕ್ಕೆ ಅನುವಾದ ಮಾಡಿ ನಾನೀಗ ಎಂತ ಹೇಳಿದ್ದು. ಗಿಫ್ಟ್ ಕೊಡಲಿ ನೋಡಿ. ಇಲ್ಲಿ ಇನ್ಸ್ಪೈರಿಂಗ್ ವರ್ಲ್ಡ್ ಇದ್ದಾರೆ, ಅವರಿಗೆ ಕೂಡ ಒಂದು ಗಿಫ್ಟ್ ಕೊಡಿ ಎಲ್ಲರೂ. ಅನಿಲನ್ನ ಇರೆಗೆ ಮೇಲೆ ಕನೆಕ್ಟ್ ಆತಿರ್ಗೆ. ಮಳೆ ಬಂದರೂ ಸ್ಕೂಲ್ ರಜೆ ಇಲ್ಲ ಮಳೆ ಬಂದರೆ ರಜೆ ಕೊಡಬೇಕಾಗ್ತದೆ. ಇಲ್ಲಿ ಇದಿಲ್ಲ, ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗಿದ್ದಿಲ್ಲ ಮಳೆ ಬಂದರೆ. ಅಂದ್ರೆ ಈ ಸೂಪರ್ ಇರೇ ಪೂರ ಗೊತ್ತುಂಡು. ಎಸ್ ಪೂರ ಗೊತ್ತುಂಡು ಗೊತ್ತಿತ್ತು ಬಂದು ಪುರ ಆತೆ ಅಲ್ಪ ಹೌದಿಲ್ಲ ಗೊತ್ತಿತ್ತಿನ ಮಾತ್ರ ಬಂದ್ಮೆ ನಾನು. ಎಂತ ನೆಗಡುದು ಮಾರ್ರೆ, ಎಂತ ನೆಗಡುದು. ಕ್ಲಾಸಲ್ಲ ಇದು ಹಾಗೆಲ್ಲ ನೆಗಡಿ ಕ್ಲಾಸಲ್ಲಿ. ನಾನು ಹೇಳಿದ್ದು ಮೊನ್ನೆ 3 ಕಳಿಸಿದ್ದೇನಲ್ಲ, ಕಲಿತುಕೊಂಡು ಬಂದಿದ್ದೀರಾ? ಇಲ್ಲ, ಅದು ಕೂಡ ಇಲ್ಲ, ಕಲಿತುಕೊಂಡು ಬರಲಿಲ್ಲ. ಯಾವುದು ಕಲಿಯುವುದಿಲ್ಲ ನೀವು, ನನಗೆ ಗೊತ್ತುಂಟು ಎಲ್ಲ. ಮತ್ತು ಎಲ್ಲರಲ್ತ ಹೇಳ್ತೀರಾ ಕಿಚ್ಚ ಬಾಸ್ ಅವರು ತುಳು ಕಳಿಸ್ತಾರೆ ಅಂತ. ನಾನಿನ್ನು ತುಳು ಕಳಿಸುವುದಿಲ್ಲ, ಬೇಡ ಬಿಡಿ, ನೀವು ಕಲಿಯುವುದೇ ಇಲ್ಲ. ಅದು ಡ್ರೀಮ್ ಬಾಯ್ ಎಲ್ಲಿ ಹೋಗಿದ್ದಾರೆ? ಅವರೆಲ್ಲ ಹೇಳಿದೆ ಮತ್ತೆ 5 ಗಂಟೆಗೆ ಉಂಟು ಬರಬೇಕು ಅಂತ. ಇಲ್ಲ, ಎಲ್ಲ ಲೇಟೇ. ಕಿಚ್ಚ ಬಾಸ್ ಅವರು ಎಂಥದ್ದು ಬಾಯಲ್ಲೆಲ್ಲ ಮುಳ್ಳೆಲ್ಲ ಇಟ್ಕೊಂಡಿದ್ದಾರೆ ನೋಡಿ, ಎಂಥ ವಯರ ಮುಳ್ಳ ನನಗೆ ಗೊತ್ತಿಲ್ಲ ಎಂತಂತ. ಮತ್ತು ಇವತ್ತು ಹಾರ್ಟನ್ನು ಇಟ್ಕೊಂಡಿದ್ದಾರೆ. ಇನ್ಸ್ಪೈರಿಂಗ್ ವರ್ಲ್ಡ್ ಅವರು ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಲಿನಿ ಸಿಸ್. ಈ ಪೂರ ಪೆರ್ನಲಾದ ರಜೆ ನೆಂದಿರ ಮಾತ ತುಲೆ ಒಂಜಿ ಲೆಜ್ಜ. ಅಕ್ಕ ನೀವೇ ಹೇಳಿದ್ರಲ್ಲ ಮಳೆ ಬರ್ತಾ ಇದೆ ಪರೀಕ್ಷೆ. ಅದು ನಿನ್ನೆ ಮಾರ್ಯಾರೆ, ನಿನ್ನೆ ರಾತ್ರಿಗೆ ಮೋಡ ಕವಿದ ವಾತಾವರಣ ಇತ್ತು, ಮಳೆ ಬಂದರೆ ಮಾತ್ರ ರಜೆ ಅಂತ. ಹಾಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕು. ಹೌದೌದು, ಇನ್ನು ಬಡಿ ಇಟ್ಕೊಳ್ಬೇಕು ಸ್ಟ್ರಿಕ್ಟ್ ಆಗಬೇಕಂದ್ರೆ. ಮತ್ತೇನು ಮಾಡಲಿಕ್ಕಾಗೋದಿಲ್ಲ ಸ್ಟೂಡೆಂಟ್ನವರಿಗೆಲ್ಲ. ಟೀಚರ್ ಇಲ್ಲ, ಸ್ಟ್ರಿಕ್ಟ್ ಆದರೆ ಕೂಡ ಈಗಿನ ಮಕ್ಕಳು ಕೇಳುವುದಿಲ್ಲ. ಈ ಸ್ಟೂಡೆಂಟ್ ಇದ್ದಾರಲ್ಲ ಈಗಿನ ಮಕ್ಕಳು ಕೇಳುವುದೇ ಇಲ್ಲ ಯಾರಿಗೆ ಕೂಡ, ಅವರದ್ದೇ ಅವರಿಗೆ. ನಾನು ಒಂದು ಹೇಳಿದರೆ ಅವರು ಇನ್ನೊಂದು ಹೇಳ್ತಾರೆ. ಓ ಗಾಡ್ ಗಾಡ್ ಗಾಡ್. ನೋಡಿ ಯಾರು ಬರಲಿಲ್ಲ, ನಾವಿಬ್ಬರೇ ನೋಡಿ. ಶಾಲಿನಿ ಸಿಸ್ ನೀವು ನೋಡಿ, ಇವತ್ತು ಎಕ್ಸಾಮ್ ಮಾಡ್ತೇನೆ ಅಂತ ಹೇಳಿದರೆ ಯಾರು ಬರೋದೇ ಇಲ್ಲ. ನಾಳೆಯಿಂದ ಎಕ್ಸಾಮ್ ಕ್ಯಾನ್ಸಲ್, ಇಲ್ಲ ಎಕ್ಸಾಮ್ ಕೂಡ ಇಲ್ಲ, ಏನಿಲ್ಲ, ಬೇಡ, ಯಾವ ಕ್ಲಾಸ್ ಬೇಡ. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಆಗೋದಿಲ್ಲ, ನಾನು ಫೈಲ್. ಎಂತ ಮಾರಾಯ ನೀನು ಫೈಲ್? ನೀನು ಪರೀಕ್ಷೆ ಅಟೆಂಡ್ ಮಾಡಲಿಲ್ಲ, ಎಂತ ಫೈಲ್ ಆಗೋದು? ಪಾಸ್ ಫೈಲ್ ಏನಿಲ್ಲ, ಎಲ್ಲ ಕ್ಯಾನ್ಸಲ್. ಜಯಶ್ರೀ ಮೋಟಿವೇಶನ್ ಅವ್ರು ಬಂದರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಜಯಶ್ರೀ ಸಿಸ್, ಮತ್ತು ಹೇಗಿದ್ದೀರಾ? ಕಾಫಿ ಆಯಿತಾ? ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಮ್ಗೆ ಎಲ್ಲ ಚಕ್ಕರೆ. ಹೌದು, ಎಕ್ಸಾಮ್ ಹೇಳಿದ ತಕ್ಷಣ ಎಲ್ಲರೂ ಚಕ್ಕರೆ ಹಾಕೋದು. ಬೇಡ, ಎಕ್ಸಾಮೇ ಬೇಡ, ಇನ್ನು ಯಾರಿಗೋಸ್ಕರ ಮಾಡೋದು ಎಕ್ಸಾಮ್? ಹೌದು, ಎಲ್ಲರೂ ಓಡಿ ಹೋದರು. ಹೌದು, ಆಗ ಎಲ್ಲ ಬಂದರು. ಇದು ಡಿಸ್ಕನೆಕ್ಟ್ ಆಯಿತು ಲೈವ್, ಎಲ್ಲ ಹೋದ್ರು, ಯಾರಿಲ್ಲ. ಇಲ್ಲ, ಸಿಂಪಲ್ ಬಾಯ್ ಇವತ್ತು ರಜೆ ಬರುವುದಿಲ್ಲ ನೋಡು. ಅವರು ಸ್ವಲ್ಪ ಪರೀಕ್ಷೆಯಲ್ಲಿ ಬರೆಯುವುದರಲ್ಲಿ ಸ್ವಲ್ಪ ಹಿಂದೆ ಇದ್ದಾರೆ ಅಂತ ಕಾಣಬೇಕು ನಮಗೆ. ಅವ್ರು ಕಲೀಲಿಲ್ಲ ಕಾಣಬೇಕು, ನಿನ್ನೆ ನಾನು ಕೊಟ್ಟಿದ್ದು. ಹಾಗೆ ಸಿಂಪಲ್ ಬಾಯ್ ಇವತ್ತು ಬರುವುದಿಲ್ಲ ನೋಡಿ.
ಎಲ್ಲರೂ ಓಡಿ ಹೋದರು ಅಕ್ಕ. ಹೌದೌದು, ಓಡಿ ಹೋದರು ಎಲ್ಲರೂ. ಏನು ಮಾಡು, ಪರವಾಗಿಲ್ಲ, ನಿಮಗೆ ಮಾಡುವ. ಇವತ್ತು ನಿಮಗೆ ಕೂಡ ರಜೆ ಹಾಗಾದರೆ. ಕಿಚ್ಚ ಬಾಸ್ ಕಿಂಗ್ ಮೇಕರ್ ಅವರು ನೆಗಡ್ತಾ ಇದ್ದಾರೆ, ಆರ್ಟ್ ಕೊಡ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ವರ್ಲ್ಡ್, ಥ್ಯಾಂಕ್ ಯು. ಜಯಶ್ರೀ ಸಿಸ್ ಇದ್ದೀರಾ? ಜಯಶ್ರೀ ಸಿಸ್ ಇದ್ದೀರಾ? ಇದ್ದರೆ ಕಮೆಂಟ್ ಹಾಕಿ. ನಾಳೆ ಲೀವ್ ನೋಟು ಕೊಡಲಿಕ್ಕೆ ಹೇಳಿ. ಹೌದೌದು, ಅವನ ಹತ್ರ ಲೀವ್ ನೋಟ್ ಕೇಳಲೇಬೇಕು ಅಲ್ಲ, ಬೇರೆಗೆ ಬಂದಿದ್ದಾರಲ್ಲ ಅವರು. ಟೀ ಆಗಿದೆಯೇ ಎಲ್ಲರದಂತ ಕೇಳ್ತಾ ಇದ್ದಾರೆ. ನಂದು ಟೀ ಆಯಿತು. ಮತ್ತು ಶಾಲಿನಿ ಸಿಸ್ ನಿಮ್ಮದು ಟೀ ಆಯಿತಾ? ಕಿಚ್ಚ ಬಾಸ್ ಟೀ ಆಯಿತಾ ಅಂತ ಕೇಳ್ತಾ ಇದ್ದಾರೆ ಜಯಶ್ರೀ ಸಿಸ್ ಅವರು. ಹೌದು, ನಾಳೆ ಎಲ್ಲರೂ ಯಾರೆಲ್ಲ ಬರಲಿಲ್ಲ ಅವರೆಲ್ಲ ಲೀವ್ ನೋಟ್ ತಗೊಂಡು ಬರಬೇಕು. ಮತ್ತು ಪೇರೆಂಟ್ಸ್ ಸೈನ್ ಹಾಕಿ. ಓಕೆ, ಗಿಫ್ಟ್ ಬಂದಿಲ್ಲ, ನಾವು ನಿಮಗೆ ಗಿಫ್ಟ್ ಕೊಟ್ಟಿದ್ದೇವೆ. ನನ್ನಿಂದವಾ? ನೀವು ಕೊಟ್ಟಿದ್ದೀರಾ? ನನಗೆ ಕಮೆಂಟ್ ಬರಲಿಲ್ಲ ಸಿಸ್. ಯಾವ ಹೆಸರು ಐಡಿಯಲ್ಲಿ? ಜಯಶ್ರೀ ಅವರೇ, ಐಡಿದು ಹೆಸರು ಹೇಳಿ. ನಾನು ಬಂದವರಿಗೆಲ್ಲ ಕೊಟ್ಟಿದ್ದೇನೆ. ನೀವು ಯಾವಾಗ ಕೊಟ್ಟಿದ್ದೆ ಹೇಳಿ? ನಾನು ಆಗಲೂ ಚೆಕ್ ಮಾಡಿದೆ, ಕೊಟ್ಟಿದ್ದೇನೆ. ನೀವು ಯಾವ ವಿಡಿಯೋಗೆ ಕೊಟ್ಟದ್ದು ಹೇಳಿ? ಯಾರಿಗೆ ಹೇಳ್ತಾ ಇರೋದು? ಹೌದು, ಯಾರಿಗೆ ಹೇಳ್ತಾ ಇರೋದು? ಯಾವುದು ಇದು? ಗಿಫ್ಟ್ ಇದ್ದ, ಗಿಫ್ಟ್ ಬಂದಿಲ್ಲ ಅಂತ. ಹೌದು, ಯಾರಿಗೆ ಹೇಳ್ತಾ ಇರೋದು? ಜಯಶ್ರೀ ಸಿಸ್ ಯಾರಿಗೆ ಹೇಳುದು? ನನಗೆಯಾ? ನನಗೆ ಆದರೆ ನೀವು ಹೇಳಿ ಯಾವ ವಿಡಿಯೋ ಗಿಫ್ಟ್ ಇಲ್ಲದಿದ್ದರೆ ಒಂದು ಕೆಲಸ ಮಾಡಿ ಜಯಶ್ರೀ ಸಿಸ್, ನೀವು ನನ್ನ ಈ ವಿಡಿಯೋಗೆ ಒಂದು ಕಮೆಂಟ್ ಆಗಿಬಿಡಿ. ನಾನು ಮತ್ತು ನಿಮಗೆ ರಿಟರ್ನ್ ಮಾಡಲಿಲ್ಲ ಅಂದರೆ ಗೊತ್ತಾಗ್ತದಲ್ಲ. ನಾನು ಎಲ್ಲರಿಗೂ ಮಾಡ್ತೇನೆ ರಿಟರ್ನ್ ಮಾಡದಿದ್ದರೆ ಮತ್ತೆ ಮಾಡ್ತೇನೆ. ನೀವೊಂದು ಕಮೆಂಟ್ ಹಾಕಿಬಿಡಿ ಆಯಿತಾ ಜಯಶ್ರೀ ಸಿಸ್. ಜಯಶ್ರೀ ಮೋಟಿವೇಶನ್ ಚಾನಲ್ದು ನಾನು ಕೊಟ್ಟಿದ್ದೇನೆ ಅಂತ ಕಾಣಬೇಕು. ಜಯಶ್ರೀ ಅಂತ ಗೊತ್ತಿಲ್ಲ ನನಗೆ. ಮೋಟಿವೇಶನ್ ಒಂದು ಬಂತು, ಮಾಡಿರಬೇಕು ನಾನು. ಇಲ್ಲ, ಇಲ್ಲಿ ಟೀಚರ್ಗೆ ಸುಳ್ಳು ಹೇಳಲಿಕ್ಕಿಲ್ಲ. ಅಲ್ಲ, ಅವರಿಗೆ ಇದು ನಮ್ಮದು ರಿಟರ್ನ್ ಬರಲಿ, ಗಿಫ್ಟ್ ರಿಟರ್ನ್ ಕೊಟ್ಟಿದ್ರೆ ರಿಟರ್ನ್ ಬರಲಿಲ್ಲದ್ರೆ ಕೇಳ್ಬೋದು ಅವರು. ನಾವು ಕೂಡ ಮತ್ತೆ ಚೆಕ್ ಮಾಡ್ತೇವಲ್ಲ. ಒಂದು ಕಮೆಂಟ್ ಹಾಕಿ ಬಿಡಿ ಸಿಸ್ ನೀವು. ನಾನು ರಿಟರ್ನ್ ಮಾಡಲಿಲ್ಲದಿದ್ರೆ ಕಮೆಂಟ್ ಹಾಕಿ, ಒಂದು ಕಮೆಂಟ್ ಹಾಕಿ, 2 ಕಮೆಂಟ್ ಹಾಕಿ ಬಿಡಿ. ಆಗ ನಾನು ನೋಡ್ತೇನೆ ಮತ್ತೆ ಲೈವ್ ಆದ ನಂತರ ನಿಮಗೆ ರಿಟರ್ನ್ ಮಾಡ್ತೇನೆ. ನಾನು ಆವಾಗಲೇ ಯಾರೆಲ್ಲ ಕೊಡ್ತಾರೆ ನೋಡಿ, ನಾನು ನೋಡಿದರೆ ಆವಾಗಲೇ ರಿಟರ್ನ್ ಮಾಡ್ತೇನೆ. ನಾನು ಬಾಕಿ ಇಡೋದಿಲ್ಲ. ಇಲ್ಲಾಂದರೆ ಬಿಟ್ಟು ಹಾಕ್ತಾರೆ. ಎಂತ ಬಿಟ್ಟಾಕೋದು? ಎಲ್ಲ ಬಿಟ್ಟು ಹಾಕ್ಲಿಕ್ಕಿಲ್ಲ ಯಾರನ್ನು ಕೂಡ, ಎಲ್ಲರನ್ನು ಕೂಡ ಸೇರಿಸುವುದೇ. ಇನ್ಸ್ಪೈರಿಂಗ್ ವರ್ಲ್ಡ್ ಅವರು ಆರ್ಟನ್ನು ಕೊಡ್ತಾ ಇದ್ದಾರೆ. ನನ್ನ ಲೈವ್ 9 ಇದೆ, ಬನ್ನಿ ಎಲ್ಲರೂ. ಓಕೆ ಸಿಸ್, ಬರ್ತೇವೆ. ಈಗ ಕೃಷ್ಣನ ಲೈವ್ಗೆ ಅಂಕಲ್ ಬರ್ಪ. ಶಾಲಿನಿ ಸಿಸ್ ಇನ್ನಿಲ್ಲ, ಮ್ಯೂಟೇನೆ ಇರಿಯಪ್ಪ ಪಾತ್ರೆ ಎಂಗಳ್ದ. ಏನ್ರಿ ಕಿಚ್ಚ ಬಾಸ್ ಓದಿ ಆಗಿದೆ, ಇನ್ನು ಯಾಕೆ ಮೆಸೇಜ್ ಡಿಲೀಟ್ ಮಾಡೋದು? ಇನ್ಸ್ಪೈರಿಂಗ್ ವರ್ಲ್ಡ್ ಅವರು ಎಂಚಿನ ಕೊರೊಂದುಲ್ಲ ರೀ ರೆಂಕ್ ಆ ಟಿಕೆಟ್ ಪೂರ ಕೊರೊಂದುಲ್ಲ. ಓಕೆ, ಥ್ಯಾಂಕ್ ಯು. ಇನಿ ಪಾತಿರುವಾರೆ ಇಜ್ಜಿ ಇನಿ ಪಾತಿರುವೆ ಇನಿ ಪಾತಿರುವೆರಿಗೆ. ಓಕೆ ಅಲ್ಲೇ ಹಾಯ್ ಅನಿಲ್ ಸುವರ್ಣ. ಮತ್ತೆ ಮೇರೆಗೊಂಜಿ ಏರ್ಲ ಗಿಫ್ಟ್ ಕೊಡ್ತಿಲ್ಲ ಪೂರ ನಬರಪ್ಪೊಂಜಿ ಅನಿಲ್ ಸುವರ್ಣ ಗೊಂಜಿ ಗಿಫ್ಟ್ ಕೊಡ್ದು ಬಲೆ ಆರ್ನಿಕ್ಲಿ ಪೂರ ರಿಟರ್ನ್ ಮಲ್ಪುವೆರು. ಅಣ್ಣಪ್ಪ ಅಣ್ಣೆಯವರು ಬಂದರು. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್. ಮತ್ತು ಹಾಯ್ ಅಂತ ಗೊತ್ತಿಲ್ಲ ನನಗೆ ನಿಮ್ಮದು. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಎಂಕೋ ಒಂಜಿ ಗಿಫ್ಟ್ ಕೊರಲಿ ಮೇರೆಗೊಂಜಿ ಗಿಫ್ಟ್ ಕೊರಲಿ. ಅಶ್ವಿನಿ ಸಿಸ್ಗೊಂಜಿ ಏರಾಳ ಬೇಗ ಗಿಫ್ಟ್ ಕೊರಲಿ. ಎಕ್ಕಡಿಂಚ ಪಾಪ ಗಿಫ್ಟ್ ಕೇಳೋದಿಲ್ಲ ಏರ್ಲ ಪಾಪ ಕೊರ್ಪಿನ ತೋಜ್ಜಿ ತುಳಿ. ಅಣ್ಣಪ್ಪ ಅಣ್ಣಿಗೆ ನಮಸ್ಕಾರ ಮಂತೊಂದುಲ್ಲೇರು. ಅನಿಲ್ ಸುವರ್ಣ ಇನ್ಸ್ಪೈರಿಂಗ್ ಮಾಡಿ ಇಂಕೋ ಅಂತೆ ಗಿಫ್ಟ್ ಕೊರಲಿ ಪನದುಲ್ಲೇರು. ಸಪೋರ್ಟ್ ಮೆಸೇಜ್. ಓಕೆ ಸಪೋರ್ಟ್ ಮೆಸೇಜ್ ಮಾಡಿ. ಬ್ಯುಸಿ ಇಲ್ಲಾರಾ ಅಣ್ಣಪ್ಪ ಅವರೇ? ಬ್ಯುಸಿ ಇದ್ದೀರಾ? ಏಲ ಕೊರ್ಪುಜ್ಜಿರತ್ತೆ ಎಂಡ ಒಂಜಿ ಐಡಿ ಉಪ್ಪುನದು ಇದೀನಿ ಅನಿಲೆ ಕೊಡ್ತುವೆ ಎನ್ನ ಕೊಡು ಐಲೆನ್ನ. ಅಣ್ಣಪ್ಪ ಅಣ್ಣಿಗೆ ಗಿಫ್ಟ್ ರಿಟರ್ನ್ ಮಲ್ಪಲೆ. ಜಯಶ್ರೀ ಮೋಟಿವೇಶನ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಜಯಶ್ರೀ ಅವರೇ, ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ ಬಂದ್ರಾ? ನಾನು ಮತ್ತೆ ನಿಮಗೆ ನೋಡ್ತೇನೆ. ನೋಡಿ ಕೊಡಲಿಲ್ಲದಿದ್ದರೆ ಕೊಡ್ತೀನಿ, ಇಲ್ಲದಿದ್ದರೆ ಪುನಃ ಅನ್ಸಬ್ ಮಾಡಬೇಕಾ? ಬೇಡಲ್ಲ, ಇರಲಿ ಅಲ್ಲ. ಕೊಟ್ಟಿದ್ರೆ ಇಲ್ಲ, ಕೊಡಲಿಲ್ಲದಿದ್ದರೆ ಗೊತ್ತಾಗ್ತದೆ. ನಾನು ಮಾತ್ರ ನಿಮಗೆ ಒಂದು ಕಮೆಂಟ್ ಹಾಕ್ತೇನೆ. ಕೊಡಲಿಲ್ಲದಿದ್ದರೂ ಕೊಟ್ಟರು ಕೂಡ, ಆಲ್ರೆಡಿ ಕೊಟ್ಟಿದ್ದರೂ ಕೂಡ ನಾನು ನಿಮಗೆ ಕಮೆಂಟ್ ಹಾಕ್ತೇನೆ. ನೀವೀಗ ಹಾಕಿದ್ದೀರಲ್ಲ ನಾನು ನಿಮಗೆ ಇದು ಕನೆಕ್ಟ್ ಆಗದಿದ್ದರೆ ಕನೆಕ್ಟ್ ಆಗ್ತೇನೆ.
ಆಗಿದ್ದರೆ ನಾನು ನಿಮಗೆ ಕಮೆಂಟ್ ಹಾಕ್ತೇನೆ. ಎರಡು ಕೂಡ ವಿಷಯದಲ್ಲಿ ಕೂಡ ನಾನು ಕಮೆಂಟ್ ಹಾಕ್ತೇನೆ. ಓಕೆ, ಅಂದರೆ ಅಲ್ಲಿ ಬಂದು ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಏನಾದರೂ ಒಂದು ಹಾಕ್ತೇನೆ ಅಲ್ಲಿ ಬಂದು. ಅನಿಲ್ ಸುವರ್ಣ ಓಕೆ ಬ್ರೋ ಪನೊಂದುಲ್ಲೇರು ಅಂದು ಎಣ್ಣ ಪಣ್ಣಿ ಕೊರಿಯರ್ಗೆ ಅನಿಲ್ ಅಣ್ಣ ಈರೊಂಜಿ ಕೊರ್ದು ಕೊಡ್ಲಿ. ಜಯಶ್ರೀ ಮೋಟಿವೇಶನ್ ಗಿಫ್ಟ್ ಡನ್, ಚೆಕ್ ಮಾಡಿ ಕಮೆಂಟ್ ಹಾಕಿದ್ದೇನೆ. ಓಕೆ ನೋಡಿ, ಅಣ್ಣ ಪಣ್ಣಿಯವರು ಜಯಶ್ರೀ ಮೋಟಿವೇಶನ್ಗೆ ಗಿಫ್ಟ್ ಕೊಟ್ಟಿದ್ದಾರಂತೆ, ನೋಡಿ ಚೆಕ್ ಮಾಡಿ ಅವರಿಗೆ ರಿಟರ್ನ್ ಮಾಡಿ. ಸೂಪರ್ ಪನೊಂದುಲ್ಲೇರು, ಥ್ಯಾಂಕ್ ಯು. ಸೂಪರ್ ಲೈವ್ ಪನೊಂದುಲ್ಲೇರು, ಥ್ಯಾಂಕ್ ಯು. ಇನ್ಸ್ಪೈರಿಂಗ್ ವರ್ಲ್ಡ್ ಸೂಪರ್ ಪನೊಂದುಲ್ಲೇರು ಬಕ್ಕ ನಮ್ಮ ಅಣ್ಣ ಪಣ್ಣಿ ಸಪೋರ್ಟಿಂಗ್ ಮೆಸೇಜ್ ಉಳ್ಳೇರು, ಥ್ಯಾಂಕ್ ಯು ಸೊ. ಶಾಲಿನಿ ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಅಣ್ಣಪ್ಪ ಅನ್ನಿ ಅವರು. ಯಾರು ಗಿಫ್ಟ್ ಹಾಕಿದ್ದಾರೆ ಅವರು ನನ್ನ ಚಾನಲ್ಗೆ ಬಂದು ಹಾಯ್ ಅಂತ ನನ್ನ ವಿಡಿಯೋ ಹಾಕಿ. ಯಾರು ಗಿಫ್ಟ್ ಹಾಕಿದ್ದಾರೆ ಅವರು ನನ್ನ ಚಾನಲ್ಗೆ ಬಂದು ಹಾಯ್ ಅಂತ ನನ್ನ ವಿಡಿಯೋ ಹಾಕಿ ಹೇಳ್ತೀನಿ. ಅಣ್ಣಪ್ಪ ನೀ ಗಿಫ್ಟ್ ಬಂದಿಲ್ಲ, ಅಣ್ಣಪ್ಪ ನೀ ಗಿಫ್ಟ್ ಬಂದಿಲ್ಲ ಅಂತೆ ಅವರಿಗೆ, ನೋಡಿ ಬಂದಿಲ್ಲ ಅಂತೆ ಅವರಿಗೆ. ಅವನು ಇದು ಏನಿಲ್ಲ ನೀರು ಒಂಜಾನದ ಶಾರ್ಟ್ ಮೀನಿ ಪಾಡೋಣ ಮಾರಾಯರ ಇದನ್ನ ವೀಡಿಯೋನೆಲ್ಲ ಪಾಡೋಣಿಗೆ ಈಗಿನ ಹೆಚ್ಚು ಗೊತ್ತಾಗ್ತೀನಿ ಗಿಫ್ಟ್ ಈಗ ಇದು ನಾಳೆ ಒಂಜಿ ಪಾಡು ಜರಿ ಇದನ್ನ ವೀಡಿಯೋ ನಾನು ಗಿಫ್ಟ್ ಸಪೋರ್ಟಿಂಗ್ ಐಡಿ ಬಂದ್ಪಾರು. ಸಂಗೀತ ಅಕ್ಕ ಕಾಫಿ ಆಂಡೆ ಅಂದು ಎನ್ನ ಆಂಡಿ ಕಾಫಿ ಆದ ಬದುಕುಲ್ಲಿನಿ ಈರ್ನಾಂಡ ಬಿಸಿ ಇಲ್ಲಾರ ಅಣ್ಣಪ್ಪ ಅನ್ನಿಯವರೇ, ಬಿಸಿ ಇದ್ದೀರಾ? ಯಾನೀರು ಕೋಡೆ ಅನ್ನ ಬತ್ತಿತ್ತದೆ ಯಾನೇನೆ ಇರ್ ಲೆಕ್ಚರರ್ ಅಂದಿನಿ ಐಕಿರಿ ಕೇನಿ ಅಣ್ಣಪ್ಪ ಇರ್ ಕೇನಿ ಯಾನು ಇರ್ ಲೆಕ್ಚರರ್ ಅಂದಿರ್ ಪಾತೆರ್ನ ಪ್ರಚುನಗೆ ಕಂಚಾಂಡಿ ಇರು ಒಂದು ಮಾಸ್ಟರ್ ತೋಜೋಡೊಂದು ಐಕೆ ಕೇನಿ ಯಾನು ಲೆಕ್ಚರರ್ ಅಂದು ಇರ್ ಪಂಡರ್ ಇಜ್ಜಿ ಯಾನು ಮಾಸ್ಟರ್ ಹತ್ತು ಬಂಡರ್ ಅಣ್ಣ ಮಾಸ್ಟರ್ ಲಕ್ಕ ಪಾತಿರೋದು ಇರ್ತಾರೆ ಇರು ಮಾತ್ರ. ಅನಿಲ್ ಅಣ್ಣ ಶಾರ್ಟಿಗೆ ಕಮೆಂಟ್ ಪಾಡದೆ ಅಣ್ಣ, ಅನಿಲ್ ಅಣ್ಣ ಶಾರ್ಟ್ ಪಾಡ್ದಾರಾ? ಅಣ್ಣಪ್ಪ ಬೆಳ್ಳುಂಡಗಿ ಅವರು ಬಂದರು, ಹಾಯ್ ಮೇಡಮ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಅಣ್ಣಪ್ಪ ಗಿಫ್ಟ್ ಕೊಟ್ಟಿದ್ದೇನೆ ನನಗೆ ಕೊಳಕ್ಕೆ ಇಳಿ. ನೋಡಿ ಅಣ್ಣಪ್ಪ ಅವರೇ, ಜಯಶ್ರೀ ಮೋಟಿವೇಶನ್ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ನೀವು ಅವರಿಗೆ ರಿಟರ್ನ್ ಗಿಫ್ಟ್ ಕೊಟ್ಟಿಲ್ವಾ? ಕೊಡಲಿಲ್ಲದಿದ್ದರೆ ಕೊಡಿ ಆಯಿತಾ ಪ್ಲೀಸ್. ಜಯಶ್ರೀ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಜಯಶ್ರೀ ಅವರೇ ಗಿಫ್ಟ್ ಡನ್ ಅಂತೆ ನಿಮಗೆ, ನಮ್ಮ ಅನಿಲ್ ಸುವರ್ಣ ಅವರು ಹೇಳ್ತಾ ಇದ್ದಾರೆ ರಿಟರ್ನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಜಯಶ್ರೀ ಸಿಸ್ ನಿಮಗೆ ಅನಿಲ್ ಸುವರ್ಣ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ಅವರಿಗೆ ರಿಟರ್ನ್ ಮಾಡಿಬಿಡಿ ಆಯಿತಾ. ಏರುಲ್ಲ ನೆಟ್ಟು ಅಣ್ಣಪ್ಪ ಉಳ್ಳಾರೆ ಇರು ಅಣ್ಣಪ್ಪ ಅಣ್ಣವ್ರು ಉಳ್ಳಾರ ಅಂದು ಅಣ್ಣಪ್ಪ ಇರು ಕೂಡ ಲೈವ್ ಮಾಡ್ತಾರತ್ತೆ ಇರಿಗೆ ವಾಚ್ ಅವರ್ ತೊಚ್ಪೌಂಡೆ ಲೈವ್ಡು ವಾಚ್ ಅವರ್ ಏತ್ತಿಕ್ಕಳನ್ನು ತೊಚ್ಪೌಂಡೆ ಅಣ್ಣಪ್ಪ ಅಣ್ಣವರೇ. ನೀವು ಲೈವ್ ಮಾಡಿದ್ದೀರಲ್ಲ ನಿನ್ನೆ ಲಾಸ್ಟಿಗೆ ಲೈವ್ ಎಂಡ್ ಆದ ನಂತರ ವಾಚ್ ಅವರ್ ತೋರಿಸ್ತೀರಾ ಎಷ್ಟು ಸಿಕ್ಕಿದೆ ಅಂತ? ಕಮೆಂಟ್ ಹಾಕಿದ್ದೇನೆ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವಾಚ್ ಅವರ್ 10 ಬಂದಿದೆ. ಹೌದು ನಿಮಗೆ ತೋರಿಸ್ತಾ ಇತ್ತಾ? ನನಗೆ ತೋರಿಸಲಿಲ್ಲ ನಿನ್ನೆ ವಾಚ್ ಅವರ್. ಹೌದು ಅದು ಓಕೆ ನಿಮಗೆ 10 ಸಿಕ್ಕಿದೆ. ಅದಲ್ಲ ನಾನು ಕೇಳಿದ್ದು, ನೀವು ಇದು ಎಂಡ್ ಮಾಡ್ತೇವಲ್ಲ ಆಗ ನಂತರ ಚಾರ್ಟ್ ರೇಟ್ ವ್ಯೂಸ್ ಅದೆಲ್ಲ ಬರ್ತದೆ, ಅಲ್ಲಿ ನಿಮಗೆ ತೋರಿಸಿದ ಇಷ್ಟು 10 ಗಂಟೆದು ಸಿಕ್ಕಿದೆ ಅಂತ? ಇವತ್ತು ನಿನ್ನೆಯಿಂದ ತೋರಿಸ್ತಾ ಇಲ್ಲ, ಬೇರೆ ತೋರಿಸ್ತಿದೆ, ಬೇರೆ ಎಲ್ಲ ಬರ್ತಾ ಇದೆ, ಆದರೆ ವಾಚ್ ಅವರ್ ನಮಗೆ ಎಷ್ಟು ಸಿಕ್ಕಿದೆ ಅಂತ ತೋರಿಸ್ತಾ ಇಲ್ಲ. ಅದಕ್ಕೆ ಕೇಳಿದ್ದು ನಾನು. ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಮಾತ್ರ ಹಾಗೆ ಬಂದಂತ ಅಲ್ಲ, ನಿಮಗೆ ಕೂಡ ಹಾಗೆ ಬರ್ತಾ ಇದೆಯಾ ಅಂತ ಕೇಳಿದ್ದೆ. ಪಣಿ ರಿಟರ್ನ್ ಡನ್, ಧನ್ಯವಾದಗಳು. ವೈಟ್ ಸ್ಟುಡಿಯೋ ಆ್ಯಪ್ ಉಂಡಕ್ಕ ಐಟ್ ಬರ್ಪುಂಡು ನಮ್ಮ ಲೈವ್ ಎಂಡ್ ಮಲ್ತಾಕ ಒಂಜಿ ಬರ್ಪುಂಡತೆ ನಮಕ್ ಐಟ್ ಪೂರ ವ್ಯೂಸ್ ಏತ್ ಗಂಟೆ ನಿಕ್ಲು ಮಲ್ತಾರೆ, 7 ಗಂಟೆ ನಿಕ್ಲೆ ತಿಕ್ಕಂಡು ಅಂಚ ಪೂರ ಉಂಡತೆ ಐಟ್ ತೋಚ್ಪದನೆ ತೋರಿಸಿದೆ ಅಕ್ಕ ಅಂತ ಹೇಳ್ತಾ. ಹೌದಾ, ಓಕೆ ವೈಟ್ ಸ್ಟುಡಿಯೋ ಆ್ಯಪ್ ಉಂಡು ಅವು ಉಂಡು ಬರ್ಪುಂಡು
ಅಕ್ಷಿತಾ ಸಂದೀಪ್ ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಕ್ಷಿತಾ ಸಂದೀಪ್ ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಇರೇಗ ಅಕ್ಷಿತಾ ಸಂದೀಪ್ ಇರೇಗ ಕನೆಕ್ಟ್ ಆಪಿನ ಬರ್ಚತೆ ಇರಲ್ಲ. ಅಕ್ಷಿತಾ ಸಂದೀಪ್ ಅವರಿಗೆ ಯಾರು ಕೂಡ ಕನೆಕ್ಟ್ ಬೋಡೆ ಅಕ್ಷಿತಾ ಸಂದೀಪ್ ಕನೆಕ್ಟ್ ಆವಡೆ ಇರೇಗ ಆವಡ ಪಲ್ಲೆ ಕನೆಕ್ಟ್ ಆಪಿರ ಹಾಕೊಂಡು ಬರ್ಚಿ ಪಲ್ಲೆ ಇದು ಸರಿ. ಯೂಟ್ಯೂಬ್ ಅಪ್ಡೇಟ್ ಕೊರಲೆ ಅಕ್ಕ. ಓಕೆ ಅಪ್ಡೇಟ್ ಕೊರಬೇಕು ಅಪ್ಡೇಟ್ ಮುರಾನಿ ಕೊಡ್ತಿತ್ತೆ ತೂಪೆ ಅಪ್ಡೇಟ್ ಕೊಡ್ತುಪ್ಪೆ ಬರ್ಚಿ. ಅಕ್ಷಿತಾ ಸಂದೀಪ್ಗೆ ಎಲ್ಲ ಕನೆಕ್ಟ್ ಆವಚ್ಚವೆ ಮಾರಿ ಹಿಂಗೆ ಸಪೋರ್ಟ್ ಮಾಡ್ಬಾರ ಬರ್ಪಿನ ಆತೆ ಅವರಿಗೆ ಎಲ್ಲ ಗಿಫ್ಟ್ ಕೊರೊಚ್ಚಿ. ಅಕ್ಷಿತಾ ಸಂದೀಪ್ ಅವರಿಗೆ ಯಾರು ಕೂಡ ಗಿಫ್ಟ್ ಕೊಡಬೇಡಿ ಓಕೆ. ಅವರು ರಿಟರ್ನ್ ಮಾಡೋದಿಲ್ಲ ನಿಮಗೆ ಮತ್ತೆ ರಿಟರ್ನ್ ಕೊಡಿ ಅಂತ ಕೇಳಬೇಡಿ, ಯಾಕೆಂದರೆ ಅವರು ಹೀಗೆ ನನಗೆ ಸಪೋರ್ಟ್ ಮಾಡಲಿಕ್ಕೆ ಬರೋದು ಓಕೆ. ಟಾರ್ಚ್ಗೆ ಲೈಕ್ ಕೊಟ್ಟಿದ್ದೇನೆ ಮೇಡಮ್, ನನಗೆ 2 ಗಿಫ್ಟ್ ಬೇಕು ಮೇಡಮ್. 2 ಗಿಫ್ಟ್ ಕೊಟ್ಟಿದ್ದೇನೆ, ನಾನು ಗಿಫ್ಟ್ ಕೊಟ್ಟಿದ್ದೇನೆ 2 ರಿಟರ್ನ್. ಯಾರು ಟಾರ್ಚಿಗೆ ಲೈಕ್ ಕೊಟ್ಟಿದ್ದೇನೆ. ಟಾರ್ಚ್ ಯಾವ ಟಾರ್ಚ್? ಪ್ಲೇಸ್ಟೋರ್ಗೆ ಪೋದು ಅಪ್ಡೇಟ್ ಕೊರ್ಲೆಕ್ಕ. ಓಕೆ ತೂಪೆ ಅನ್ನ ಪನ್ನಿ ಇನಿ ತೂಪೆ ಅವೆ ಇನಿ ತೂದು ಅವು ಅಪ್ಡೇಟ್ ಕೊರ್ಪೆ ತೂಪೆ. ಬಾಯ್ ಅಕ್ಕ ಬೇಲೆ ಉಂಡು. ಓಕೆ ಥ್ಯಾಂಕ್ ಯು ಬತ್ತು ಸಪೋರ್ಟ್ ಮಾಡ್ತೀನಿ ಈತ ಕೊಡ್ತು ನಿಕಲ್ನ ಸಮಯ ಕೊಡ್ದು ಏನ ಲೈವ್ಗೆ ಬರ್ತದೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಪಣ್ಣಿ ಅವರೇ. ಇಲ್ಲ ಅಕ್ಷಿ ನಿಮಗೆ ಗಿಫ್ಟ್ ಕೊಡೋದಿಲ್ಲ, ಅವರು ಕೊಡೋದಿಲ್ಲ ಗಿಫ್ಟ್. ಅವರಿಗೆ ನಿಮ್ಗೆ ಗಿಫ್ಟ್ ಬೇಡ ಇಲ್ಲ ಅನಿಲ್ ಸುವರ್ಣ ಅವರೇ, ಅಕ್ಷ ಅವರಿಗೆ ಗಿಫ್ಟ್ ಕೊಡಬೇಡಿ, ಅವರು ಬೇಡ ಅಂತ ಹೇಳಿದರು. ಮತ್ತು ಅವರ ರಿಟರ್ನ್ ಗಿಫ್ಟ್ ಕೂಡ ಮಾಡೋದಿಲ್ಲ ಓಕೆ. ಅವರು ಹೀಗೆ ಬಂದದ್ದು ನನ್ನ ಸ್ವಲ್ಪ ಸಪೋರ್ಟ್ ಮಾಡಲಿಕ್ಕೆ ಬಂದದ್ದು ಅಷ್ಟೇ. ನಾನು ಲೈವಲ್ಲಿದ್ದೇನಲ್ಲ ಹಾಗೆ ಸ್ವಲ್ಪ ಕಮೆಂಟ್ ಮಾಡಿದ್ದು ಅವರು ಹಾಗೆ ಅದಕ್ಕೆ. ಅದು ನನ್ನ ಅತ್ತಿಗೆ ಅವರು ಅದಕ್ಕೆ ಹೇಳಿದ್ದು ಜಯಶ್ರೀ ರಿಟರ್ನ್ ಮಾಡಿ. ಜಯಶ್ರೀ ಅವರೇ ನೋಡಿ ಅನಿಲ್ ಅವರಿಗೆ ರಿಟರ್ನ್ ಮಾಡಿ. ಅನಿಲ್ ಅಣ್ಣ ನೀವು ಜಯಶ್ರೀ ಅವರೇ ಎಂತ ನನಗೆ ಅರ್ಥ ಆಗಲಿಲ್ಲ. ಟಾರ್ಚ್ಗೆ ಲೈಕ್ ಕೊಟ್ಟಿದ್ದೇನೆ ಮೇಡಮ್, ನನಗೆ 2 ಬಿಗ್ ಗಿಫ್ಟ್ ಬೇಕು ಮೇಡಮ್. ಅಂದರೆ ನಿಮಗೆ 2 ಗಿಫ್ಟಾ? ಯಾರು ಕೊಡಲಿಲ್ಲ ಹೇಳಿ, ರಿಟರ್ನ್ ಮಾಡಿ ಅಂತ ಹೇಳ್ತದೆ. ಜಯಶ್ರೀ ಇಜ್ಜೇರಾ ಅಂದಿ ಅನಿಲನ್ನ ಹೋಯೇರಾ ಅಂದಾರು ಏಲ್ಲ ಇಜ್ಜೆ ತೋಜಿ ನನಗೆ 0 ತೋಚ್ಕೋನು. मेरे बैरी गोजे रे दिलर को तुझे ಕಣ್ಣದರಪ್ಪನ ಮುಚ್ಚಂದನೆ ಅವನು ತುಜಿ ಅವಿರ ಕಣ್ಣೋಟ. ಇಲ್ಲ ಅಕ್ಷಿ ಗಿಫ್ಟ್ ಕೊಡೋದಿಲ್ಲ. ಅಕ್ಷಿ ಯಾರು? ಅಕ್ಷಿತಲ್ಲ, ಅದೇ ಹೇಳಿದಲ್ಲ ನೀವು, ಅವರನ್ನೇ ಹೇಳಿದಲ್ಲ ಅನಿಲ್ ಸುವರ್ಣ. ಇಲ್ಲ ಅವರು ಗಿಫ್ಟ್ ಕೊಡೋದಿಲ್ಲವಾ. कले जब ये पुरवाई कहे दिल में शहनाई तुम्ही मेरे सपनों का सजना. ಶಾಲಿನಿ ಸಿಸ್ಕೋಯಾರೆ ಒಳ್ಳೆ ಪನ್ನದಲ್ಲಿ. ಓಕೆ ಕೊರ್ಪೇರು ಮಾಡಿ ಇರಿಗೆ ದಾಯ ಮಂಡಿ ಅಯ್ಯೋ ಅತ್ತು ಅನಿಲಣ್ಣ ಇದೇ ಗೊತ್ತುಂಡೆ ಹೆಂಗೆ ಗೊತ್ತುಂಡೆ ಅವು ಎಲ್ಲ ಅತ್ತಿಗೆ ಪನ್ನದಿಲ್ಲ. ಯಾರು ಆರು ಅಕ್ಷಿತ ಎನ್ನ ಅತ್ತಿಗೆ ಯಾರು ಕೊರ್ಪುಜೇರು ಲೈಕ್ ಡನ್ ಪನ್ನದಿಲ್ಲ. ಸಂಧ್ಯಾ ಬತ್ತಿ ಬಿಡಿಗೆ ಲೈಕ್ ಕೊರ್ದಿ ಬರೋದಿಲ್ಲ ಸಂಧ್ಯಾ ಅಲ್ಲೇ ಸಂಧ್ಯಾ ಉಡುಪಿ ಬತ್ತಿತ್ತೇಳ್ದೆ ನೀನು ಕೇನೀರಾರು ಈ ನೀರು 2 ಗಂಟೆಗೆ ಲೈವ್ ಮಲ್ದು ಜತ ಆರು ಕೇಂದು ಪೋಯೇನೆ ನೀನು ಆನ್ ಉಂಡು ಈರು ಪಾತೆ ಇರಲಿ. ಓಕೆ ಥ್ಯಾಂಕ್ ಯು ಶಾಲಿನಿ ಸಿಸ್. ಆರು ನಾನು ಕೇಂದು ಪೋಯೇದು ಉಡುಪಿ ಈ 2 ಗಂಟೆ ಮಲ್ದು ಚೆಗ್ಯಾರೆಗೆ ನಾಡ್ದು ಸಾಕಾಣಿಕೆ ಲೈವ್ ಉಂಡೈತೆ ಯಾಕಂದ್ರೆ ಬತ್ತಿತ್ತೇರು ಅವು ಈರೆಗೆ ಹತ್ತಿಗೆ ಅಂಡ ಹೆಂಗೆ ಅಕ್ಷ ಮೆಗ್ದಿ ಅಂಚ ಪಂಡ ಅಕ್ಷಿತ ಮೆಗ್ದಿ ಅಂದ ಮೆಗ್ದಿ ಅಂದ ಆರು ಪೋದ ಮೆಗ್ದಿ ಆರು ಅಕ್ಷಿತ ಮೆಗ್ದಿ ಪೋಯೇದು ಆರು ಚೂರು ಬತ್ತೀನಿ ಮಾತ್ರ ಆರು ಇಂಚೆನೆ ಚೂರು ಹೆಂಗೆ ಸಪೋರ್ಟ್ ಮಾಡ್ತೀನಿ ಆತೆ ಸಂದೇಶರದು ಓಕೆ ಬರೋದಿಲ್ಲೇರು. ಸಂಜೆ 8 ಗಂಟೆ ಮುಗೀತಲ್ಲ ಇವು.
ಜನ 3-4 ಓಕೆ 3 to 4 ಓಕೆ ಓಕೆ. ಹೆಂಗು ಒಂಜಿ ದಿನ ಅಂತ ಮತ್ತು ಲೈವ್ ಮಲ್ಪರಂಡು ಮುಂದೆ ಏಪ ಮಲ್ಪರು ಪಲ್ಲೆ ಅಣ್ಣ ಫಸ್ಟ್ ಲೈವ್ ಮಲ್ಪೋಡು ತುಂಬ ಮಾತೇನ ಲೈವ್ ಬೋದು ಅಣ್ಣ 8 ಗಂಟೆ ಲೈವ್ ಮಲ್ಪಲೆ ಅಂತ ಪಲ್ಲೆ ಇನಿ ಎಲ್ಲ ಲೈವ್ ಮಲ್ಪರತ್ತೆ ಇನಿ ಪೂರ ಪಲ್ಲೆ 8 ಗಂಟೆ ಲೈವ್ ಮಲ್ಪರ ಅಪ್ಪ ಮಾತೆಲ್ಲ ಬರ್ಪೇರು ಸರ್ ಇದು ಮಾತೆಲ್ಲ ಸಪೋರ್ಟ್ ಮಾಡ್ಕೊಳತ್ತೆ ಅಂಚ. ಜಸ್ಟ್ ವಾಚ್ ಲಾಗ್ ಅವ್ರು ಬಂದಿದ್ದಾರೆ. ಶ್ರೀ ದುರ್ಗಾ ಸಿಸ್ ಅಂತ ಹೇಳ್ತಿದ್ದಾರೆ. ಹಾಯ್ ದಿವ್ಯ ಸಿಸ್ ಎಂಚೊಲ್ಲಾರ್ ದಿವ್ಯ ಸಿಸ್ ಕಾಫಿ ಆಂಡೆ ಚಾ ಆಂಡೆ ದಾದಾ ಪರಿಯರ್ ದಾದ ತಿಂದರು. ಅನಿಲ್ ಸುರ ಅವನಿಗೆ 2 ದಿನ ಹಿಂದೆ ನಾನು ಗಿಫ್ಟ್ ಕೊಡಿದೆ, ನನಗೆ ಅವ್ರು ಗಿಫ್ಟ್ ಕೊಡಲಿ. ಓ ಅನಿಲ್ ಅಣ್ಣ ತೂಲೆ ಮೇರೆ 2 ದಿನ ತುಂಬ ಕೊಡ್ತಿರ್ಗೆ ಮಾರ ಜಯಶ್ರೀ ಮೋಟಿವೇಶನ್ದಾರು ಕೊಡಲಿ ಗಿಫ್ಟ್ ಬೀರಾ. ಅನಿಲ್ ಅಣ್ಣ ಎಲ್ಲಿದ್ದೀರಪ್ಪ ನೋಡಿ, ಇವರು ಗಿಫ್ಟ್ 2 ದಿನಕ್ಕಿಂತ ಮುಂಚೆ ಕೊಟ್ಟಿದ್ದಾರೆ ಅಂತೆ. ಹಾಯ್ ಜಸ್ಟ್ ಬಾಲೆ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಸಿಸ್ ನೋಡಿ ಅನಿಲ್ ಅಣ್ಣ ನಿಮಗೆ ಬಾಲೆ ಅಂತ ಹೇಳ್ತಾ ಇದ್ದಾರೆ. ಯಾನು ನೀರು ಪರಿ ಅವೇ ಎಡ್ಡು ಸತ್ಯ ಈಸಿ ಕೇಕ್ ಎಂಕುಲು ಪೂರ ಚಾ ಪರಿಯ ಇದು ನೀರು ಪರಿಯರ. ಓಕೆ ಓಕೆ ಇದು ಚಾ ಪರ್ಪುಜಾರೆ ಬೈಯಾಗ ಕೆಲವೇರು ಪರ್ಪುಜೀರು ಬೈಯಾಗ ಚಾ ಅಂಚ. ಹಾಯ್ ಅನಿಲ್ ಪನೊಂದುಲ್ಲೇರು ತುಳೆ ಅಂದೆ ಅನಿಲ್ ಅಣ್ಣ ಓಲಾರಿ ಯಾರಿಗೂ ಇನ್ಸ್ಪೈರಿಂಗ್ ಜಯಶ್ರೀ ಸಿಸ್ಗೆ ಗಿಫ್ಟ್ ರಿಟರ್ನ್ ಮಲ್ಪಲೆ ಓಲಾರು ಯಾನು ನೀರು ಪರಿಯೇ ಇನ್ಸ್ಪೈರಿಂಗ್ ತಿಳ್ತೊಂದುಲ್ಲೇರು ನೋಡಿ. ಡನ್ ಜಯಶ್ರೀ ಒಪ್ಪ ಕೊಟ್ಟಿದ್ದಾರೆ ಜಯಶ್ರೀ ಅವರು ನೋಡಿ ಕೊಟ್ರಂತೆ ಗಿಫ್ಟ್ ಕೊಟ್ಟರು ನೋಡಿ ಡನ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಜಯಶ್ರೀ ಅವರೇ ನೋಡಿ ಗಿಫ್ಟ್ ಕೊಟ್ರಂತೆ. ಒಮ್ಮೆ ಚೆಕ್ ಮಾಡಿ. ವರ್ಲ್ಡ್ ಗಿಫ್ಟ್ ಕೊರಲಿ ಇನ್ಸ್ಪೈರಿಂಗ್ ವರ್ಲ್ಡ್ಗೆ ಗಿಫ್ಟ್ ಕೊರಲಿ ಅವರಿಗೆ ತೂವರೆ ಪಲ್ಲೆ ಅನ್ನೊಂದು ಪನಿಯ ಇತ್ತ ಪೊದ್ದು ತೂಪೇರಾರು ಸಮಾಧಾನ ಅಂತೆ. ಸಮಾಧಾನ ಉಪ್ಪಲೆ ಮಾತೆಲ್ಲ ಸಮಾಧಾನ ಉಪ್ಪಲೇದು ಯಾರು ತೂದು ಬರ್ಪೇರು ಮಕ್ಕೊಂದು ಮೆಸೇಜ್ ಮಾಡುವ. ಜಯಶ್ರೀ ಸೀಸ್ ಹೋಗಿ ನೋಡಿ ಬನ್ನಿ. ಜಯಶ್ರೀ ಸೀಸ್ ಅವ್ರು ಕೊಟ್ಟಿದ್ದಾರೆ ಅಂತ ಅನಿಲ್ ಸುವರ್ಣ ಇದಕ್ಕೆ ಕಮೆಂಟ್ ಮಾಡ್ಯಾರತ್ತೆ. 15 ಲೈಕ್ ಅಂದು ಸಿಸ್ 15 ಲೈಕ್ ಬತ್ತನಿತ್ತೆ ಈಗ ಬರ್ತೀನಿ ಹಿಂಗೆ 15 ಲೈಕ್ ಬತ್ತಂತ ತುಲೆ ಮುರ ಕೋಡಿಯಿಂದ 11 ಇಟ್ಟೇನು ನೀನು 15 ಬತ್ತಲ್ಲ ಈರನ್ನ ಲೈವ್ ಹೊಸತ್ತು ಬರ್ತೀನಿ ಅಂದರೆ ತುಲೆ ಅಂದರೆ 15 ಲೈಕ್ ಇರ್ನ ഞാൻ ലൈക്ക് കൊടുത്തു ബാലെ ദായ കൊടുത്തു ചെറു അനിലന്ന ദാതെ ഈരൊഞ്ചി ഏപ്പല ಬೇಗ ಕೊರ್ಪಾರು ತೀರ ಪಾತೆರ್ನ ಸೂಪರಿ ಅಂದೆ. ಓಕೆ ಥ್ಯಾಂಕ್ ಯು ಗುಡ್ ಪನೊಂದುಲ್ಲೇರು ಥ್ಯಾಂಕ್ ಯು ಗುಡ್ ಥ್ಯಾಂಕ್ ಯು ಹಾರ್ಟ್ ಪರೊಂದುಲ್ಲೇರು ಇನ್ಸ್ಪೈರಿಂಗ್ ವರ್ಲ್ಡ್ ಥ್ಯಾಂಕ್ ಯು ಇನ್ಸ್ಪೈರಿಂಗ್ ವರ್ಲ್ಡ್ ಅವರೇ ಶಾಲಿನವರೇ ಥ್ಯಾಂಕ್ ಯು. ಏರ್ ಪುರುಲ್ಲ ರಪ್ ಒಂದು ಮೆಸೇಜ್ ಮಲ್ಪೊಡಿದ್ದೆ ನಾನು 4 ಗಂಟೆ ಉಳ್ಳೆ 15 ಮಿನಿಟ್ ಉಳ್ಳೆ ಬೇಗ ಬಂದು ಮೆಸೇಜ್ ಹಾಕಿ ಎಲ್ಲರೂ ನಾನು ಬೇಗ ಓದ್ತೇನೆ ಮಾತ್ರ ಆಯಿತಾ. ಎಲ್ಲರೂ ಎಲ್ಲಿದ್ದೀರಾ ಎಲ್ಲಿ ಹೋದರು ಒಬ್ಬರು ಕಾಣೋದಿಲ್ಲ ಮಾತ್ರ ನನಗೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ದಾಯಿ ಕೊಡ್ತುಚಾರು ಅಂದವೇ ದಾಯಿ ಕೊಡ್ತುಚಾರು ಪಲ್ಲೆ ಅನಿ ನನ್ನ ದಾಯಿ ಕೊಡ್ತುಚಾರು. ಜಸ್ಟ್ ವಾಚ್ ಜೈ ತುಳುನಾಡು 4 ಗಂಟೆ ಉಳ್ಳೆ ಅಕ್ಕಯನ್ನು ಯಾರೋ ನಾ ಯಾರೋ ಕನಸಲ್ಲಿ ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ. ಹೃದಯ ಮೌನ ತಾಳುವಾಗ ಮಾತು ಹೇಗೆ ಆಡಲಿ ಹುಡುಕಿ ಹೋದೆ ಎಲ್ಲೋ ದೂಡಿ ನೀನೆ ಸಿಕ್ಕ ಶಾಯರಿ ಸೋತೆ ಹೋದೆ ಭಾರಿ ಶೋಕುಂಡು ಎಂಕು. ನನ್ನ ಚಂಚಲೆ ಕರಿತಾಳೆ ಕಣ್ಣಲ್ಲೇ ಕಣ್ಣ ಅಂಚಲೆ ಕುಶಲನ ಅಂತಾಳೆ. ಹೃದಯದ ಮಾತು ಕೇಳಿದರೆ ಕೇಳು ನನ್ನ ಒಲವೇ, ಕೇಳಿದರೆ ನೀ ನಗುವೆ ಮನಸ್ಸಿನ 100 ಸ್ವಾರ್ಥ ಕೇಳು ನನ್ನ ಚೆಲುವೆ, ಹೇಳಿದರೆ ಹೌದು ಎನ್ನುವೆ. ನೀನು ಎಲ್ಲಿ ನನ್ನವೇ ಊರು ತಕ್ಲಿಗೆ ಲೇಟು ಕೊರೋಡು ತಾಯಿ ಮಲ್ಲಿದಿರಿ ಪಲ ಕೊರ್ಲಿ 9 to 10 PM ಎನ್ನ ಲೈವ್ ಉಂಡ
மேற்நாள் இன்ஸ்பைரிங் வேர்ல்டு தானே ಶಾಲಿನಿ ಸೀಸನ್ ಲೈವ್ ಉಂಡು ವರ್ಬೋದು 10 ಗಂಟೆ ಮುಟ್ಟ ಇನ್ನು ಯಾರು ಪಾತಿರ್ಬೇಕು ನಮ್ಮೊಟ್ಟಿಗೆ ಪೂರ ಎಲ್ಲ ಬರೋಡು ಅವೇ ಲೈವ್ಗೆ ಬರ್ತದೆ ಪೂರ ಸಪೋರ್ಟ್ ಮಾಡ್ಕೊಡು ಅವರಿಗೆ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಮೌನವೇ ಸಿರೇ ಭಾವವು ನಿನ್ನ ಈ ನಗೆ ಸವಿ ಶ್ರುತಿಯಲ್ಲಿ ನಗೆ ನನ್ನ ಶಾರ್ಟ್ ಅನ್ನಕ್ಕೆ ಹೋಗಿ ಟಾರ್ಚ್ ಆಗಿದೆ. ಓಕೆ ಓಕೆ ಪರವಾಗಿಲ್ಲ ಪರವಾಗಿಲ್ಲ, ಅದು ನನಗೆ ಅರ್ಥ ಆಗಲಿಲ್ಲ ಅದಕ್ಕೆ ಕೇಳಿದ್ದು. ಓಕೆ ನೋಡಿ ಅನಿಲ್ ಅವರು ಕೊಟ್ಟಿದ್ದಾರೆ ಅಂತ ನಿಮಗೆ ಗಿಫ್ಟ್ ನೋಡಿದ್ರಾ? ಸೂಪರ್ ಅಂತ ಇದ್ದಾರೆ ಅನಿಲ್ 14 ಲೈಕ್ ನಾನು. ಓಕೆ ಓಕೆ ಅನಿಲ್ ಥ್ಯಾಂಕ್ ಯು. ಇನ್ಸ್ಪೈರಿಂಗ್ ವರ್ಲ್ಡ್ ಅವರು ದಾದೆ ಬಿಟ್ಟಷ್ಟಲ್ಲ ಬಿಡ್ತೀರು ದಾದೆ ಬರೆಯರುಂಡು ಇನ್ಸ್ಪೈರಿಂಗ್ ವರ್ಲ್ಡ್ ಅಲ್ಪ ಪೂರ ಡಸ್ಟ್ ಟಚ್ ಪಾಡ್ದಾರು. ಜೈ ಶ್ರೀರಾಮ್ ಪನ್ನೊಂದುಲ್ಲೇರು ಜಸ್ಟ್ ಲಾಗ್ದಾರ್ ನಲಿತು ಒಂದು ಉಳ್ಳೇರು ದಾದ ವಿಶೇಷ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲಿದೊಲಿದು ಬಾರಿಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ಅಮ್ಮನ ಪ್ರೀತಿ ನನಗೆ ಶ್ರೀರಕ್ಷೆ ಬಂದು ಪರೊಂದುಲ್ಲೇರು ಅನಿಲ್ ಸುವರ್ಣ. ಅಮೃತದಿಂದ ಮಮತೆ ಮಮಕಾರ ಹಂಚಿಕೊಳ್ಳುವಳು ಅಮ್ಮ ಅಮ್ಮ ಅಮ್ಮ. ವಾವ್ ಸೂಪರ್ ಸೂಪರ್ ಅನಿಲ್ ಸೂಪರ್. ಓ ಅಕ್ಕ ಅವು ಪದ್ಯ ಮళ్ళీ ಜಾನು ಓದೋದು ಪೋಪಿನಿ ಅವು ಸೋಕುಂಡು ಪದ್ಯ ಅನಿಲ್ ಲಾಂಗ್ ವಿಡಿಯೋ ಹಾಕಿ. ಹೌದು ಅನಿಲ್ ನಾನು ಲಾಂಗ್ ವಿಡಿಯೋ ಪಾಡಲೆ ಒಂಜಿ ಇನಿ ಪಾಡುವೆ ಬಾಲೆ ನೈಟ್. ಓಕೆ ಓಕೆ ಪಾಡಲೆ ತೂಕ ಇನ್ನೊಂದು ಲಾಂಗ್ ವಿಡಿಯೋ ಪಾಡನೆ ಗೊತ್ತುಗೋಡು ಜಸ್ಟ್ ವಾಚ್ ಹಾಪನ ದಿವ್ಯ ಸಿಸ್ ಈರಿ ಅನ್ನೊಂಜಿ ವೀಡಿಯೋಗೆ ಒಂಜಿ ಕಮೆಂಟ್ ಮಾಡ್ತಲೆ ದಿವ್ಯ ಸಿಸ್ ಏನ್ ಬಗ್ಗೆ ಇನ್ನೊಂದು ವೀಡಿಯೋ ತುಪ್ಪೆ ಅವೇ ಜಸ್ಟ್ ಸಿಸ್ ಉಳ್ಳೇರತ್ತೆ ಆರೇನು ಅವೇ ಲೈವ್ ಆಯ್ಬೇಕ ಲೈವ್ ಆದ ಬಕ್ಕ ಒಂದೇ ಗೊತ್ತಾಗಿತ್ತು ಅಂತೆ ಬೇಲೆ ಉಂಡು. ಇನ್ಸ್ಪೈರಿಂಗ್ ಸೂಪರ್ ಪನೊಂದುಲ್ಲೇರು ಸೂಪರ್ 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 ಜಸ್ಟ್ ವಾಚ್ ಓಕೆ ಪನೊಂದುಲ್ಲೇರು ಒಂಜಿ ಏರ್ಲೆ ಒಂದು ಇಕ್ಬೋದು ಕಮೆಂಟ್ ಪಾಡ್ದುವಲ್ಲಿ ತೂಪೆ ಎಂಕ ಆವೋಡು ಪಂಡ ಆವೋಡು ಎಂಜಿನೇ ಆವೋಡು ಎಂಚಿನ ಕೊಡ್ತಾರೆ ಬೇರೆ ದಾದ ಆವೋಡು ಏನು ಆವೋಡಿ ಅಣ್ಣ ಅನಿಲ್ ಪಿನ್ ಮಲ್ಪಲೆ ಏರೇನು ಅನಿಲನ್ ಪಿನ್ ಮಲ್ಪೋಡ ಏರೇನು ಪಿನ್ ಮಲ್ಪೋಡು ಜಸ್ಟ್ ಸಿಸ್ ಇರೇನ ಅನಿಲ್ ಪಿನ್ ಮಲ್ಪೋಡ ಅನಿಲ್ ಪಿನ್ ಮಲ್ಪೋಡ ಪಿನ್ ಮಲ್ಪುಗ ಓಕೆ ಹಾಂ ಅನಿಲನ್ನ ಪಿನ್ ಮಲ್ತೆ ಎಂಕ ಆವೋಡು ಪಂಡ ಆವೋಡಿ ದಾದಂದು ಗೊತ್ತಾಪು ಜವು ಆವೋಡು ಪಂಡ ಆವೋಡಿ ಎಂಚಿನಂದು ಗೊತ್ತಾಪು ದಾದ ಅಂಡಿ ಅನಿಲನ್ನ ಸೂಪರ್ ಪನೊಂದುಲ್ಲೇರು ಇನ್ಸ್ಪೈರಿಂಗ್ ವರ್ಲ್ಡ್ ಸೂಪರ್ ಪನೊಂದುಲ್ಲೇರು. ಇಲ್ಲ ಪಿನ್ ಮಲ್ತ ನೀರು ಒಡೆಯಲ್ಲ ಪೋಯರೈಸಿ ಪಿನ್ ಮಲ್ತನ ಮೂಲೆ ಕುಳ್ಳೊಡಿಯಿರು ಪಿನ್ನಿರೆ ಪಿನ್ನು ಪಾರ್ದಿ ಇತ್ತು ನಿತ್ತೆ ಗೊತ್ತಾಣದೆ ಪಿನ್ನು ದೇತದ ಪೋಯರಳೆ ಜಾಗ್ರತೆ. ಇನಿ ಅನ್ನ ಟಾರ್ಗೆಟ್ ಉಂಡು ಸಬ್ಬು ಅವರೇ ಏರು ಸಬ್ಬು ಸಬ್ಬ ಆವೆರನ ಈ ಸಬ್ಬು ಸುಬ್ಬುಡಾಯಿತು ಎಂಜಿನ ಟಾರ್ಗೆಟ್ ಏತಾಣಿತ್ತೆ ಏತಾವಡುಂದ ಉಂಡು ಸೂಪರ್ ಪಣದುಲ್ಲೇರು ನೆನೆಸುವನ್ನ ಬುಲ್ಪೇರು ದಾಯ ಬುಲ್ಪುನ್ ಮಾಡೋದು ಬುಲ್ಪೊಚ್ಚಿ ನೀನಿಲ್ಲತ್ತೇನೆ ಪೂರಿಲ್ಲದೆ ಕಾಂಡೇಳ್ದು ಪತ್ತಿನ ರಾತ್ರಿ ಮಟ್ಟ ಲೈವ್ ಉಂಡೆ ಮಾತೇನಲ್ಲ ಏರ್ನಾಳು ಒಂಜಿ ಲೈವ್ ಪೋದು ಕನೆಕ್ಟ್ ಆಪಿನೇರು ಅಪ್ಪಗೆ ಆಪುಂಡಿರೇರು ಇನ್ನು ಏತಿಟ್ಟುಲ್ಲಾರ ಪಲ್ನೇರು ಯಾನ್ ತೂತುಜೀರು ಈಗ ಒಂಜಿ ವಿಡಿಯೋಗೆ ಮೆಸೇಜ್ ಕಮೆಂಟ್ ಪಾಡ್ದಾರೆ ನಾತೆ ಬಕ್ಕಿಡ್ಜಿ ಅಪ್ಪ ದೇವರೇ ಭಯಂಕರಿನಿ 23 ಜಿತ್ತಿನ 51 ಆಂಡು ಹಿಮ ನಾನು ಏತು ನೂದಾವಡ ನೂದು ಆರೆ ನನ್ನ ಬೇತೆ ಬೇಕಂತ ಕಲ್ಲ ಲೈವ್ ಪೋಡಾಪು ಎಲ್ಪ ಯಾವ ಓಕೆ ಎಲ್ಪ ಅವರ ಎನ್ನಡೆಲ್ಲ ಬರೋಡತಿ ಜನಕುಲು ಬತ್ತಂಡಿರೇ ಕೊರ್ಪೋಲಿ ಎಲ್ಪ ಯಾನೈತೆ ನಂಜಿ ಪತ್ನಿ ಬಿಟ್ಟೊಪ್ಪುಂಡು ಪಕ್ಕ ಯಾನ ಪೋಪಿನಿ ನೂದು ಆವಾಡು ಅನಿಲ್ ಅಂದ ನೂದು ಆವಾಡು ಬಕ್ಕಾಕು ಲೆಸ್ ಮಲ್ಪೇರು ನೂದಾನಾಗ ಒಂಜಿ ದಿನ ಏತದೆ ತೊಂದರೆ ಕಾಡ್ಯಾನ ಲೆಸ್ ತಾಪು ಇಪ್ಪುನು ನೀ ಅನಿಲ್ ನನ್ನ 51 ನಂದು 51 ಪಂಡೀರ್ ನನ್ನ 51 ಉಂಡಿಗೆ ಪಂಡೀರ್ 51ಗೆ ಅರೆ ನೂದ ಹೊಡಿಗೇನಿ ನನ್ನ 50% ಹೊಡಿತೆ 50% ಚೂರು 50 ಆದ ಚೂರು ಮಿತ್ತು ಪೋತುಂಡಿತ್ತೆ ಗೊತ್ತಾಂಡಿ ರೇಖೆ ಒಂಚೂರು ಮಿತ್ತು ಪೋತೀನಿ ನಲ್ಲ 49 ಆವಡು ಅರೆಗೆ ಅಂದು ಎನ್ನ ಶಾರ್ಟ್ ವಿಡಿಯೋ ಕಮೆಂಟ್ ಮಾಡ್ರೆ ಅಪ್ಪಜಿ ಮಾತೇನು ಲೊಂಜಿ ಕುಂದು
ಒಂಜಿ ಕಂಪ್ಲೇಂಟ್ ಮಾತೆನ್ನಲ ಇನ್ನ ಶಾರ್ಟ್ ವಿಡಿಯೋ ಕಮೆಂಟ್ ಆಪುಜಿ ಶಾರ್ಟ್ ವಿಡಿಯೋ ಕಮೆಂಟ್ ಆಪುಜಿ ಹೆಂಗೆ ಕಾಂಡೇದಿಂಚ ಮಂಡೆ ಬೆಚ್ಚ ಅದು ಪೋತುಂಡು ದಾದ ಕೋಡೆದಿಂಚ ದಾದ ಸೆಟ್ಟಿಂಗ್ ಮಲ್ಪುನದು ಶಾರ್ಟ್ ವಿಡಿಯೋ ಕಮೆಂಟ್ ದಾಯ ಆಪುಜಿ ಮನೆ ಶಾರ್ಟ್ ವಿಡಿಯೋ ತೂತು ಬಲೆ ಎನ್ನ ವ್ಯೂಸ್ ಹಣಲ ಆಪುಂಡು ಅವು ಕಾಂಡೆ ಆನಾಗ ಲೆಸ್ ಆಪುಂಡು ಪಕ್ಕ ಮಸ್ತ್ ಲೆಸ್ ಆಪುಂಡು ಕಾಂಡೆ ಆನಾಗ ನೂದು ಬೋಡೆ ಲೈವ್ ಆವಡಾಂಡ ಎತ್ತೆ ಲೈವ್ ಮಲ್ಪುಡಾಂಡ ಐವ ಯಾವ್ಜೆ ಅವು ದಾನಿ ಅಂಚೆನೆ ಅದೇ ಬಣ್ಣ ಕಾಂಡೆ ನನಗೆ ಲೆಸ್ಸೇ ಆಪಿನಿ ಮಾತೆನ್ನ ಕಾಂಡೆ ಅವು ಪೂರ ಎಂಚು ಲೆಸ್ ಆಪುಂಡ ಕೊಡ್ತಿನ ಕುಲ್ದೆ ತೊನ್ವೇರ ವೈಟಿದ ಕುಲ್ಪಿರದೆ ತೊನೆ ಹೆಂಗೆ ಕೊಂಜಿಲ ಗೊತ್ತಾಪುಜಿ ಎನ್ನ ಕೂಡ ಬೈಯರ್ಲೆ ಲೆಸ್ ಆತನು ಎನ್ನ ಕೋಡೆಂಜಿ ರಡ್ಡು ಲೆಸ್ ಆತನು ಇನಿ ಕಾಂಡೆ ತೂತು ಜಾಸ್ತಿ ಅಬ್ಸರ್ವ್ ಮಂದಿಚಿನಿ ಗೊತ್ತಿಲ್ಲ ಅಂದು 50 ಅವರ್ ಆಯ್ತು ಲೈವ್ಗೆ 100 ಅವಡೈತೆ ಹೊಸ ರೂಲ್ಸ್ ಬೈದನೆ ಎಂಕ್ ಲೈವ್ ಒಂದು 50 ಆಂಡ ಅಂಡ್ತೇನೆ ನೆಸ್ ಪೋಡು ಬೇಜಾರಿಜ್ಜಿ ಓ ಬರ್ಪೆ 10 ನಿಮಿಷ ಬರ್ಪೆಮ್ಮ 10 ನಿಮಿಷದಲ್ಲಿ ಬರ್ತೀನಮ್ಮ ನನ್ನೆ ಬೇಜಾರು ಎನ್ನ ಲೈವ್ ಬೈಜಾರು ಎನ್ನ ಲೈವ್ ಪನದುಲ್ಲೇರಿ ಎನ್ನ 150 ಆಯ್ಪಕ್ಕ ಲೈವ್ ಮಲ್ಪೆರ ಆಯ್ನ ಅಂದೆ ಎನ್ನ 75 ಆನಾಗ ಲೈವ್ ಮಲ್ಪೆರ ಅಂಡೆ ಅನಿಲ್ ಅನ್ನೆ ಬೇಜಾರು ಎನ್ನ ಬೈಜಾರು ಎನ್ನ ಲೈವ್ ಪನದುಲ್ಲೇರಿ ಸಂದೆ ಸಿಸ್ ಶಾರ್ಟ್ ವಿಡಿಯೋ ಕಮೆಂಟ್ ದಾಯ ಆಪುಜಿ ಕೇಂಡಿನಿ ಅಂದು ಗೊತ್ತುಜ್ಜಿ ಮಾತೆಲ್ಲ ಅವೇ ಪನ್ಪೇರಿ ಅಂದಾದ ಒಲ್ಪ ಏಡಕ್ಕೇನು ಏರಿಗಳು ಗೊತ್ತುಜ್ಜಿ ಪನ್ಪೇರಿ ಅರ್ಧ ವೀಡಿಯೋ ತೊಂಡ ಲೆಸ್ ಆಪುನ್ಗೆ ನಾಯಕ್ ಹಾಯ್ ಪನದುಲ್ಲೇರು ಅಂದರೆ ಉಡುಪಿ ಸೇಸಿರಿಗೆ ಹಾಯ್ ಪನದುಲ್ಲೇರು ಉಡುಪಿ ನಾಯಕ್ ಚಾನಲ್ ಎಂಚ ಉಲ್ಲಾರಿಗೆ ಸಿಸ್ಟರ್ ಕೆನೊಂದುಲ್ಲೇರು ಹಾಯ್ ಉಡುಪಿ ಸಿಸ್ ಪನದುಲ್ಲೇರು ಸಂಜೆ ಸಿಸ್ ಸೂಪರ್ ಸಿಸ್ಟರ್ ಪನದುಲ್ಲೇರು ಎಂಕಿ ಏಡಕ್ಕೆ ಏನಂದೆ ಗೊತ್ತಾಪುಜಿ ಐ ಕ್ಯಾನ್ ಗುರ್ದು ಬರ್ತೆ ನಿಕುಲು ವ್ಯೂಸು ನಿಕುಲು ವೀಡಿಯೋ ಕಮೆಂಟ್ ಪಾಡ್ಲೆ ಅವೇ ಏರ್ ಬೇರೆ ಈಜಿಂದ ಹೆಂಗೆ ನಾಡ್ನ ತಿಕ್ಕುಜಿ ಕೆಲವೇರ್ನ ಚಾನಲ್ ಬಕ ಕೆಲವನ್ನ ಫುಲ್ ಪುದರ್ಲ ಗೊತ್ತಾಪುಜಿ ನಮ್ಮೈತೆ ಇಂಚ ಪುದರ್ಲ ಎಪ್ಪತ್ತೆ ಆರ್ನ ಪುದರ್ದಾದ ಇರ್ತಂದ್ರೆ ಒಂಜಿ ಸ್ಪೆಲ್ಲಿಂಗ್ ತಪ್ಪು ಮಾಡಲ್ಲ ಬರ್ಪುಜಿ ಅಂಚಾಪು ಜಸ್ಟ್ ಕೆಲವೊಂದಕ್ಕೆ ಆಪುಂಡು 50 ಅಡ್ಡೆಡ್ ಅಂದತೆ 50 ಅಡ್ಡೆಡ್ ಪುರ ಆಪುಂಡು ಈರಿ ಎಂಚ ಉಳ್ಳಾರಿಕೆ ಒಂದುಲ್ಲೇರು ಶಾರ್ಟ್ ಕಮೆಂಟ್ ಪಾಡ್ರೆ ಆಪುಂಡು ಶಾರ್ಟ್ ಕಮೆಂಟ್ ಪಾಡ್ರೆ ಆಪುಂಡು ಎನ್ನ ಅಂದ್ ಕೆಲವೇರ ಕಮೆಂಟ್ ಆಪುಂಡಿಗೆ ಕೆಲವೇರ್ನ ಆಪುಜಿ ಯಾನು ಪನದುಲ್ಲೇರು ಮೂಜಿ 4 ಟೈಮು ಮೂಜಿ 4 ಟೈಮು ಮೂಜಿರ್ದು 4 ಟೈಮ್ ಅಂದು ಯಾನು ಹುಷಾರುಲ್ಲೆ ಪನದುಲ್ಲೇರು ಉಡುಪಿ ಸಿಸ್ ನೀತು ಸಿಸ್ ಶಾರ್ಟ್ ವಿಡಿಯೋ ಕಮೆಂಟ್ ಆಪುಜಿ ನೀತು ಏರಿಯೇ ನೀತು ಒಲ್ಲೇರು ದಿವ್ಯ ಸಿಸ್ ಅತ್ತೆ ಜಸ್ಟ್ ವಾಚ್ ನಬೋದ ದಿವ್ಯ ಅತ್ತೆ ನೀತುವಾ ಇಜ್ಜಿ ಆಫ್ ಇಜ್ಜಿ ಎನ್ನ ಆನೆ ಉಂಡು ನಾನು ಆನೆ ಮಲ್ದಿದ್ದೆ ನಾನು ಆನೆ ಮಲ್ಪುನು ಏನು ಕಮೆಂಟ್ ಆಫ್ ಕೊರ್ಪುಜಿ ಏನು ಆನೆ ದೀಪಿಂಗ್ ಕಮೆಂಟ್ ಒಯ್ಕಲ ದುರ್ಗಾ ಸಿಸ್ ಪನ್ನೆ ಪಿನ್ ಚಾನಲ್ ಗಿಫ್ಟ್ ಕೊರಿಯರ ಪನ್ನೆ ಬೊಕ್ಕ ಈರೆಗ್ ಜ್ಯೂಸ್ ಕೊರ್ಪೆ ಎಂಗೆ ಜ್ಯೂಸ್ ಕೊರ್ಪೆರ್ಗೆ ಓಕೆ ಉಡುಪಿ ಸೀಸ್ ತೂಲೆ ಬುಳ ಅಡಿಲ್ಲ ಹೇಳಾರೆ ಅರೆ ಗಿಫ್ಟ್ ಕೊರ್ಲೆ ಎಂಗೆ ಜ್ಯೂಸ್ ತಿಕ್ಕೊಡಿ ಸಂದೆ ಸೀಸ್ ತುಲೆ ಅನಿಲ್ ಸುವರ್ಣಾರೆ ಗಿಫ್ಟ್ ಕೊರ್ಲೆ ಪಕ್ಕ ಉಡುಪಿ ಸೀಸ್ ಅನಿಲ್ ಸುವರ್ಣಾರೆ ಗಿಫ್ಟ್ ಕೊರ್ಲೆ ಪೂರೆಲ್ಲ ಗಿಫ್ಟ್ ಕೊರ್ಲೆ ರಪ್ಪ ಕೊರ್ಲೆ ಜಸ್ಟ್ ಬಾಲೆ ನೀತಿ ಸಿಸ್ ಬೇತೆ ದಾದೆಯೇ ಹೆಂಗೆ ಅರ್ಥ ಆಪುಜಿ ದಿವ್ಯ ಭಟ್ ಅವೇ ಜಸ್ಟ್ ಸಿಸ್ನ ಬುದಾರ ದಿವ್ಯ ಭಟ್ ಬೇಗನೆ ಅನಿಲನ್ನ ಗೇರ್ ಬೇಗ ಕೊರಿಯರ್ ರಪ್ಪ ಒಂಜಿ ಮೆಸೇಜ್ ಪಾಡ್ಲೆ ಹೆಂಗೆ ಕೊಂಜಿ ಜ್ಯೂಸ್ ಕೊರ್ಪೇರಿ ಓ ಜ್ಯೂಸ್ ಕೊರ್ಪರ್ ಸಿಸ್ ಕನೆಕ್ಟೆಡ್ ಸಿಸ್ ಆಲ್ರೆಡಿ ಕನೆಕ್ಟ್ ಆಗ್ತಿರ್ಗೆ ಅಂದು ಮೇರ ನೇಮ್ ದಿವ್ಯ ಅದೇ ದಿವ್ಯ ಸಿಸ್ ಲೆಕ್ಕ ಜ್ಯೂಸ್ ಕೊರ್ಪೇರಿ ಏರ್ ಪುರ ಅನಿಲನ್ನ ಕನೆಕ್ಟ್
ಅದಕ್ಕೆ ಪೂರ ಬೇಗ ಕಾಣಿಸ್ತದೆ ಇಜಿ ಸಿಸಿ ಯಾನ್ ನನಗೆ 10 ನಿಮಿಷ 5 ನಿಮಿಷ ಉಪ್ಪು ನಾತಿ 7 ನಿಮಿಷ ಉಪ್ಪು ಬಕ್ಕ ಲೈವ್ ಬಂದ್ ಮಾಡ್ರಿ ಚೂರು ಬೇಲೆ ಅಮ್ಮಲೆ ತೊಂದುಲ್ಲೇರು ಬಲ ಬಂದು ಅಂಚ ಕೋಡ್ ಹಾಕೊಂಡು ಅಮ್ಮ ಆಂಟಿ ಗುರು ಅನ್ನೆ ಬೈಜ್ಜೆರಾ ಇಜ್ಜಿ ಗುರು ಬಿಸಿ ಇರ್ಲೇರು ತೋಜೋಡ್ದಿ ಗುರು ಬಿಸಿ ಇರ್ಲೇರು ಏತು ಓಕೆ ಧನ್ಯವಾದಗಳು ಬಾಲೆ ಅಂದು ಏನ ಬಾಲೆ ಏತು ಓಕೆ ದಿವ್ಯ ಶಿಸ್ಸು ತುಲೆ ದಿವ್ಯ ಶಿಸ್ಸು ಹೆಂಗ ಇತ್ತೆ ಜ್ಯೂಸ್ ಕೊರ್ಪಂಡಿರು ಪೂರೆಲ್ಲ ಅನಿಲ್ ಅಂದನ ಸಬ್ ಕೊರ್ಲೆ ಅಣ್ಣ ಹೆಂಗೆ ಜ್ಯೂಸ್ ತಿಕ್ಕಂಡೆ ಅಣ್ಣ ಗುರು ಶೆಟ್ರು ಬೈಜಿರು ಮೇ ಬಿ ನಂದು ಬೈಜ್ರಿಗೆ ಅಕಲ USA ಕಂಪನಿ ಅತಿ ಅಂಚ ಚೂರು ಕೆಲಸದ ಲೋಡ್ ಜಾಸ್ತಿ ಉಂಡಿಗೆ ಕೆಲಸ ಜಾಸ್ತಿ ಉಂಡಿಗೆ ಕಾಣೆ ಬೈದಿತ್ತೇರು ತೋಜೋರು ಕಾಣೆ ಮ್ಯೂಟ್ ಇರ್ತದೆ ಕಾಣೆ ಬೈದೇರು ಗುರು ಮಸ್ತ್ ಬೇಳೆ ಉಂಡು ಬಂದಿತ್ತೇರು ಸಬ್ಬು ಮಂತಾಳ ಜ್ಯೂಸ್ ಕೊರುವೆರು ಅವೇ ಸಬ್ಬು ಮಂತಾಳ ಜ್ಯೂಸ್ ಕೊರೆ ಒಂಜಿನ ಎಲ್ಲ ಸಬ್ಬು ಮಾಲ್ಪಡ ತೋಜಿ ನೀ ಜ್ಯೂಸು ಇಂಚಿನ ಜ್ಯೂಸ್ ಬಾಲಿನಿ ತುದುಕೊಳ್ಳೋಳ ಜ್ಯೂಸ್ ಬರ್ಕೊಂಡು ದಿವ್ಯ ಸಿಸ್ ಪಂತೆರು ಇತ್ತ ದಿವ್ಯ ಸಿಸ್ ಇತ್ತ ಕೊರ್ಪು ಜೇರ್ತೋಜೋಳು ಜ್ಯೂಸ್ ಕೊರ್ಪು ಜೇರ್ತೋಲೆ ವಾಕಲ ಜ್ಯೂಸ್ ಬೋರ್ಡ್ ಪನ್ನೆ ఇంకా ఓలా ఆపండి ఇంకోల చిక్కు చూసావా అని అను అక్క పక్క విశేష తెలుస్తుంది లేదు ಇತ್ತೇನ ಕಲರ್ ಜ್ಯೂಸ್ ಬರ್ಬುಂದಿಲ್ಲ ಕಲರ್ ವಾಟ್ ಕಲರ್ ಜ್ಯೂಸ್ ಕಲರ್ ಬರ್ಬುಂತುಲಿತ್ತೆ ಇತ್ತೆ ದಿವ್ಯ ಸಿಸ್ ಕೊರ್ಪೇರು ನಾನು ಸಂಜೆ ಸಾಯಿ ಪನದುಲ್ಲೇನು ಎಂಕ್ಲ ಬೋಡು ಅಲ್ಲಿ ಜ್ಯೂಸ್ ಪಂಡ ಮಾತೆಲ್ಲ ಬೋರ್ಡ್ ಪಂಡ್ಪೇರು ಇಟ್ಟು ಇರು ಮಾತಿರ್ಲ ಜ್ಯೂಸ್ ಕೊರಡು ಹಾಕೊಂಡಿದ್ದೆ ಒಂದು 2 ಗ್ಲಾಸ್ ಹೆಚ್ಚನೆ ಕಲ್ನೆ ಜ್ಯೂಸ್ 2 ಗ್ಲಾಸ್ ಹೆಚ್ಚನೆ ಕಲ್ನೆ ಇರೇಗದಾದ ಬೋಡು ದಿವ್ಯ ಸಿಸ್ಕೇನೊಂದುಲ್ಲ ಇರೇಗದಾದ ಬೋಡು ಹಾಯ್ ಪನದುಲ್ಲೆ ದಿವ್ಯ ಸಿಸ್ ಹಾಯ್ ಪನದುಲ್ಲೆ ಸಂಜೆ ಸಿಸ್ ಕಿಚ್ಚ ಬಾಸ್ ಹೈ ಟೀಚರ್ ಬಂದಿಲ್ಲ ಎಂತ ಕಿಚ್ಚ ಬಾಸ್ ಅರ್ಧದಲ್ಲಿ ಓಡುದು ಶಾಲೆಯಲ್ಲ ಇದು ನೀವು ಫಸ್ಟ್ ಹೇಳಬೇಕು ನೀನು ನಾಳೆ ಪೇರೆಂಟ್ಸನ್ನು ಕರ್ಕೊಂಡು ಬರಲೇಬೇಕು ಕಿಚ್ಚ ಬಾಸ್ ಅರ್ಧದಲ್ಲಿ ಓದದ್ದು ಶಾಲೆಯಿಂದ ನಾನು ಹೇಳಿದ್ದೆ ಅರ್ಧದಲ್ಲಿ ಓದವರಿಗೆಲ್ಲ ಪೇರೆಂಟ್ಸನ್ನು ಕರ್ಕೊಂಡೇ ಬರಬೇಕಂತ ಅಲ್ವಾ ಇವತ್ತು ಕಲಿತುಕೊಂಡು ಕೂಡ ಬರಲಿಲ್ಲ ನಿನ್ನೆ ಹೇಳಿದ್ದು ಅವನು ಎಲ್ಲಿದ್ದಾನೆ ಡ್ರೀಮ್ ಬಾಯ್ ಕೂಡ ಬರಲಿಲ್ಲ ಇವತ್ತು ಕೊರ್ಪಲ್ ಎಂಕ್ ಸಬ್ ಮಂತ್ ಕೊರ್ಲಿ ಫಸ್ಟ್ ಸಂಜೆ ಸಿಸ್ ಬೇತೆ ಐಡಿ ಉಂಡ ಇರುಡ ಸಂಜೆ ಬೇತೆ ಐಡಿ ಉಂಡ ಸಂಜೆ ಶರದ್ ಇಜ್ಜಿ ಬೇತೆ ಐಡಿ ಇಜ್ಜಿ ಎಂಗಲ್ಲ ಒಂದೊಂದು ಚಾನಲ್ ಪೋತಿನತೆ ರಡ್ಜಂತಲ್ಲ ರೆಡ್ ಐಡಿ ಇತ್ತನತೆ ಒಂದೊಂದು ಚಾನಲ್ ಪೋತು ನೆಂಗಲ್ಲ ರಡ್ಜಂತಲ್ಲ ಎನ್ನಲ್ಲ ಒಂಜಿ ಚಾನಲ್ ವೈಟ್ ತೆಕ್ಕಲು ದೇಯ್ದೇರು ಅಲ್ಲಲ್ಲ ಒಂಜಿ ಚಾನಲ್ ದೇಯ್ದೇರು ವೈಟ್ ಇತ್ತೆ ಒಂಜಿ ಐಡಿ ಡುಪ್ಪು ನೆಂಕುಲು ರಡ್ಜಲ್ಲ ಬೇತೆ ಐಡಿ ಮಲ್ಪೆಲ್ಲ ಪೋತುಜ ఇచ్చి పనలేదు ಒಂಜಿ ಐಡಿ ಇಪ್ಪುಂಡು ಪನೊಂದುಲ್ಲೇರು ಅವರು ಹೋದ್ರಾ ಕಿಚ್ಚ ಬಾಸ್ ಹೋದ್ರಾ ಕಿಚ್ಚ ಬಾಸ್ ಇದ್ದೀರಾ ಕಿಚ್ಚ ಬಾಸ್ ಉಂಡು ಅಕ್ಕ ಮೆಗ್ದಿ ಬಾಲೆ ಮುಕುಲು ಉಂಡು ಅಕ್ಕ ಮೆಗ್ದಿ ಬಾಲೆ ಮುಕುಲು ದಾದಿ ಐಡಿకి ఎన్నిచ్చినేరుదాద ఉండు అక్క ಮೆಗ್ದಿ ಬಾಲೆ ಮುಕುಲು ಪನ್ ಪೇರು ಎಂಚಿನ ಕಿಚ್ಚ ಬಾಸ್ ಏನೇ ಕಿಚ್ಚ ಬಾಸ್ ಸಾರಿ ಪಡೊಂದುಲ್ಲಾರ ಕೈ ಮುಗಿ ಒಂದುಲ್ಲಾರ ಹೇಳಿದ್ದು ನಾನು ಬೇಜಾರಾಯ್ತಾ ಇಲ್ಲಲ್ಲ 1 hour and 1 short video ಪಾಡ್ದಿದ್ದೆ ತೂನಾಗ 330 ವ್ಯೂಸ್ ಬೈದುಂಡು ವಾವ್ ಉಡುಪಿ ಸೀಸ್ ಕಂಗ್ರ್ಯಾಚುಲೇಷನ್ ಒಂಜಿ ವೀಡಿಯೋಗೆ 335 ವ್ಯೂಸ್ ಬೈದನಿಗೆ ವಾವ್ ಕಂಗ್ರ್ಯಾಚುಲೇಷನ್ ಮೇಲೆ ಲೆಕ್ಕೊಂಡು ಒಂಜಿ ಜ್ಯೂಸ್ ಕೊರ್ಪಿನ ಅಂದಾಜು ಉಳ್ಳೇ ಇರುತ್ತೆ ನಮಗೆ ಮಾತಿರಿಗಳ ಕಂಗ್ರ್ಯಾಚುಲೇಷನ್ ಉಡುಪಿ ಸೀಸ್ ಕಂಗ್ರ್ಯಾಚುಲೇಷನ್ ಫಸ್ಟ್ ಒಪ್ಪಿನಿ 335 ಸಂಜೆ ಓರೆಡ್ ತಿಳ್ಕೊಂಡುಳ್ಳೇರು ಅಂದೆ ಹೆಂಗೆ ಹೋದರೆ ಗೊತ್ತು ಜಂದು ಚೂರು ಹೋದರೆ ಗೊತ್ತು ಜಿಂಕ್
ದಾಯಿ ಇರೆಗೆ ಓದಿರೆ ಗೊತ್ತಿಜ್ಜ ಅಂದಮ್ಮ ನಂದು ಹೆಂಗೆ ಗೊತ್ತಾಯಿ ಜೌದಾದ ನನಗೆ ಓದಿಯ ಮಾರೆ ಓದಿಯೆ ಕಣ್ಣನಿ ಮೊಬೈಲ್ ಉಂಡತ ಆಯ್ತು ಹೆಂಗೆ ಒಂಜಿ ಬೊಕ್ಕ ನನಗೆ ಒಂಜಿ ಗಿಫ್ಟ್ ಕೊಡಲೆ ಬೊಕ್ಕ ಇರೆಗೆ ಜ್ಯೂಸ್ ಕಪ್ಪೆ ಸಂಜೆ ಸಿಸ್ನ ಕಣ್ಣನಿ ಅವಳು ಉಳ್ಳೇರು ಅವಳು ಗೊತ್ತಲೆ ಯಾರು ಇತ್ತೆ ಮೊಬೈಲ್ ಒಳ್ಳೆ ತಿಕ್ಕುಣ ಅನ್ನ ಇದು ಯಾರಿಗೆ ಅನ್ನ ಹಸ್ಬೆಂಡ್ ಮೊಬೈಲ್ ಇಜ್ಜಿ ಇಕ್ಕು ತಿಕ್ಕುಜಿನಿ ಆರು ಬಾಂಬೆ ಉಳ್ಳೇನು ಅಪ್ಪು ಬಾಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಕಾಫಿ ಆಗಿದೆ ಅಪ್ಪು ಬಾಸ್. ಆರು ಬಾಂಬೆ ಉಳ್ಳೇರು ಅನಿಲ್ ಬಾಲೆ ಓಕೆ. ಅಯ್ಯೋ ಅನಿಲನ್ನ ತೂಲೆ ಪಾಪ ದಿವ್ಯಸಿ ಸೀರೆಗೋಸ್ಕರ ಹೆಂಚಿನ ಪೂರಗೆ ಬಲ್ತುಳ್ಳೇರು. ಅವರು ಎಷ್ಟು ಪಾಡು ಪಡ್ತಾ ಇದ್ದಾರೆ ನೋಡಿ. ನನಗೂ ಕಳಿಸಿ ನಿಮ್ಮ ಭಾಷೆ. ಹೌದಾ, ಕಳಿಸ್ತೇನೆ ನಿನ್ನಿಬ್ಬರಿಗೆ ಕಳಿಸಿದೆ. ಇವತ್ತಿಲ್ಲ, ಇವತ್ತು ಆಬ್ಸೆಂಟ್ ಅವರು. ಪಲ್ಲ ಫಸ್ಟ್ ಸಂಗೀತ ಸಿಸ್ಸಿಗೆ ಪಲ್ಲ ದಾದ ಪನೋಡು ಫಸ್ಟ್ ಸಂಗೀತ ಸಿಸ್ಸಿಗೆ ಎಂತ ಹೇಳಬೇಕು. ಸಂಗೀತ ಸಿಸ್ಸಿಗೆ ಪಾರ್ಟಿ ಆವಡು ಉಡುಪಿ ಸಿಸ್ ಹೌದು, ಉಡುಪಿ ಸಿಸ್ ಪಾರ್ಟಿ ಕೊಡಬೇಕು. ನೀವು 3:35 ಓಡಿದೆಲ್ಲ ಇದು ಶಾರ್ಟ್ಸ್ ಪಾರ್ಟಿ ಕೊಡಬೇಕು. ಗುರು ಶೆಟ್ಟಿ ದಾದೆ ಆಂಡಿ ದಾಲೇಜಿ ಮನೆ ಈ ರೀತಿ ಮೇಲೆ ಅನಿಲ್ ಸುವರ್ಣ ಗಿಫ್ಟ್ ಕೊಡ್ತಿದ್ದೆ ಕೊಡ್ದು ಬಲ್ಲಿ ಗುರು ಶೆಟ್ರೆ ಅನಿಲ್ ಸುವರ್ಣ ಅವರಿಗೆ ಗಿಫ್ಟ್ ಕೊಡೋದಿದ್ರೆ ಕೊಟ್ಟು ಬನ್ನಿ ಆಯಿತಾ. ನಾನು ಇಲ್ಲೇ ಇದ್ದೀನಿ ಟೀಚರ್. ಹೌದೌದು, ನೀವು ಇದ್ದೀರಾ ಏನನ್ನು ಬಿಡ್ತಾರ ಮಾರಿ ಇಜ್ಜಿರೇನು ಬಿಡ್ತಿದ್ದೆ ಪೂರೆಲ್ಲ ಇರೇನು ಇತ್ತೆ ನೆನೆ ಮಲ್ತೀನಿ ಗೊತ್ತುಂಡೆ. ಹಾಯ್ ಅಪ್ಪು ಬಾಸ್ ಅವರೇ, ನೋಡಿ ಜಸ್ಟ್ ಸಿಸ್ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಹಾಯ್ ಅಂತ. ಓಕೆ ಮಾತಾಡಿ ಬಾ. ಇಲ್ಲ ಅಪ್ಪು ಬಾಸ್ ಅವರೇ, ನೋಡಿ ನಮ್ಮದು ಇಲ್ಲಿ ಅನಿಲ್ ಸುವರ್ಣ ಇದ್ದಾರೆ, ಅವರಿಗೊಂದು ಗಿಫ್ಟ್ ಕೊಡಿ ನೀವು. ಅವರಿಗೆ ಇವತ್ತು ನಾಳೆ ಲೈವ್ ಮಾಡಲಿಕ್ಕೆ ಉಂಟಂತೆ, ಅದಕ್ಕೆ ಅವರಿಗೆ ಸಬ್ ಆಗಬೇಕಂತೆ. ಈಗ 51 ಉಂಟಂತೆ. ನಿಮಗೆ ಟೈಮ್ ಇದ್ದರೆ ಒಂದು ಅನಿಲ್ ಸುವರ್ಣ ಅವರಿಗೆ ಒಂದು ಗಿಫ್ಟ್ ಕೊಡ್ತೀರಾ? ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ. ಪಾಪ ಪಿನ್ ಐಡಿ ಗಿಫ್ಟ್ ಕೊರಲಿ ಗುರುಶೆಟ್ರೆ ಒಂಜಿ ಕೊರಲಿ ಗುರುಶೆಟ್ರೆ. ಜಸ್ಟ್ ವಾಚ್ಗೆ ಆಯ್ಪನೊಂದುಲ್ಲೇರು, ಜಸ್ಟ್ ವಾಚ್ ಗುರುಶೆಟ್ಟಿಗೆ ಆಯ್ಪನೊಂದುಲ್ಲೇರು. ಪಾರ್ಟಿ ದಾಲ ಉಂಡೆ ಅನ್ನೊಂದು ಮೇರ್ಲೆಕ್ಕೊಂಡು ಉಡುಪಿ ಸಿಸ್ಲೆಕ್ಕೊಂಡು 35 ಪೌಂಡ್ಗೆ. ನಿಮ್ಮ ಲ್ಯಾಂಗ್ವೇಜ್ ಅವರದು ಹೌದು, ನಮ್ಮದು ಲ್ಯಾಂಗ್ವೇಜ್ ತುಳು ಲ್ಯಾಂಗ್ವೇಜ್ ಅವರು, ನಮ್ಮ ಲ್ಯಾಂಗ್ವೇಜ್ ಅವರು. ಒಂದು ಕೊಟ್ಟು ಬಿಡಿ ಅವರಿಗೆ ಗಿಫ್ಟ್. ಅವರಿಗೆ ಇದು ಲೈವ್ ಮಾಡಲಿಕ್ಕೆ ಉಂಟಂತೆ, ಅದಕ್ಕೆ ಅವರಿಗೆ ಇನ್ನು 100 ಆಗಬೇಕು. 100 ಅಂದರೆ ಇನ್ನು 49 ಎಷ್ಟಾಗಬೇಕು ಅವರೇ. ಒಂದು ಕೊಟ್ಟು ಬಿಡಿ. ಮತ್ತು ದಿವ್ಯ ಸಿಸ್ ನನಗೆ ಜ್ಯೂಸ್ ಕೊಡಿಸ್ತಾರೆ ಅಂತೆ, ನೀವು ಅವರಿಗೆ ಗಿಫ್ಟ್ ಕೊಟ್ಟರೆ. ಹಾಯ್ ಶೆಟ್ರ್ ಅಂತ ಹೇಳ್ತಿದ್ದಾರೆ. ಓಕೆ ಡನ್ ಅಂತ ಹೇಳ್ತಿದ್ದೆ. ಡನ್ ನನ್ನದೇ ನೋಡಿ. ಎಲ್ಲರೀಗ ಕೊಟ್ಟು ಬನ್ನಿ ಬೇಗ ಅಪ್ಪು ಬಾಸ್ ಅವರೇ. ಮತ್ತು ನಾನು ಲೈವ್ ಎಂಡ್ ಮಾಡ್ತೇನೆ ಇವತ್ತಿಗೆ ಇಷ್ಟೇ. ನಾಳೆ ಬೆಳಿಗ್ಗೆ ಉಂಟು 8 ಗಂಟೆಗೆ ಬನ್ನಿ, ಸಪೋರ್ಟ್ ಮಾಡಿ. ಓಕೆ ಟೀಚರ್, ನೋಡಿ ಕರ್ಕೊಂಡು ಬಂದೆ ನನ್ನ ಪೇರೆಂಟ್ಸ್ನ. ಯಾರಪ್ಪ ನಿಮ್ಮ ಪೇರೆಂಟ್ಸ್? ಎಂತ ಮಾರಾಯರೆ ನೀವು ಕಿಚ್ಚ ಬಾಸ್, ಈಗಲೇ ಕರ್ಕೊಂಡು ಬಂದದ್ದು. ಎಲ್ಲಿ ಬಿಡ್ಸುತ್ತುಂಟು. ಈಗ ನಾನು ಲೈವ್ ಎಂಡ್ ಮಾಡೋದಲ್ಲ, ಈಗ ಎಂತ ಮಾಡೋದು? ನಿಮ್ಮ ಪೇರೆಂಟ್ಸನ್ನು ಕರ್ಕೊಂಡು ಬಂದರೆ ನಾನು ಈಗ ನನಗೆ ಪುರ್ಸೋತಿಲ್ಲಪ್ಪ ಅವರ ಹತ್ರ ಮಾತಾಡಲಿಕ್ಕೆ. ನಾಳೆ ಕರ್ಕೊಂಡು ಬನ್ನಿ ಅವರನ್ನು, ಈಗ ಹೋಗ್ಲಿಕ್ಕೆ ಹೇಳಿ ಆಯಿತಾ, ಬೇಜಾರು ಮಾಡಬೇಡ ಅಂತೇಳಿ. ಅನಿಲ್ ಬ್ರೋ ಹಾಯ್. ಸಂದೇಶ ಗುರುವಣ್ಣ ಯಾನ್ನ ಲೈವ್ ಬರ್ಪುಜರೇ. ಗುರು ಮಸ್ತ್ ಬ್ಯುಸಿ ಅದೇ ಗುರು ಇತ್ತೆ. ಸಂಧ್ಯಾ ಅಕ್ಕ ಉಡುಪಿ ಅಪ್ಪು ಬಾಸ್ 116 ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಉಡುಪಿ ಸಿಸ್ ಅಪ್ಪು ಬಾಸ್ಗೆ ನೀವು ಇದಾಗಿದ್ದೀರಾ, ಕಮೆಂಟ್ ಮಾಡಿದ್ದೀರಲ್ಲ. ಓಕೆ, ಕಮೆಂಟ್ ಮಾಡಿದರೆ ನಿಮಗೆ ಅವ್ರು ರಿಟರ್ನ್ ಮಾಡ್ತಾರೆ. ಮಕ್ಕ ಉಡುಪಿ ಸಿಸ್ ಇರ್ಲೆಕ್ಕೆ ಕೊಡು ಪಾರ್ಟಿ ಉಂಡುಗೆ. ದುರ್ಗಾ ಸಿಸ್ ಲೈವ್ ಮಲ್ಪರೆ ಪನೊಚ್ಚಿ ಪಿನ್ ಐಡಿ ಗಿಫ್ಟ್ ಕೊಡಿ ಪಲ್ನೆ. ಓಕೆ ವಾ ಓಕೆ. ಅನಿಲ್ ಬ್ರೋ ದಾದ ಲೈವ್ ಮಲ್ಪುವರ ಮಾರ ಅಂದರೆ ಕೊಂಚ ಭಾರಿ ಆಸೆ ಉಂಡಿಗೆ ಒಂಜಿ ದಿನ ಮಲ್ಪೊಡೊಂದು. ಈಗ ಒಂಜಿ ದಿನ ಬೇಗ ಬರಡಿ ಲೈವ್ ಮಲ್ಪುನ ನೋಡಿ. ಎಲ್ಲರೂ ಕೂಡ ನನಗೆ ಒಂದು ಸಪೋರ್ಟಿಂಗ್ ಮೆಸೇಜ್ ಹಾಕಿ. ನಾನು ಮತ್ತೆ ಹೋಗ್ತೇನೆ, ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ. ಓಕೆ, ಎಲ್ಲರೂ ಸಪೋರ್ಟಿಂಗ್ ಮೆಸೇಜ್ ಹಾಕಿ. ನಾನು ಲೈವ್ ಎಂಡ್ ಮಾಡ್ತಾ ಇದ್ದೇನೆ.
ಉಡುಪಿ ಸಿಸ್ ನಿಮಗೆ ಕಿಚ್ಚ ಬಾಸ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ರಿಟರ್ನ್ ಮಾಡಿ ಆಯಿತಾ. 3 ಗಂಟೆಗೆ ಸಂಜೆನ ಲೈವ್ 3 ಗಂಟೆಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಆಯಿತಾ. ಮತ್ತು ಎಂಕ್ ಬರೋಡೆ ಲೈವ್ ಅನಿಲ್ ಬ್ರೋನ ಬರಲಿ ಇಲ್ಲ ಬರಲಿ ಪೂರೆಲ್ಲ ಬರಲಿ ನಾಳೆ ಏಪಂದಾರು ದಿನ ದಿನಾಗ ಪನ್ಪೇರು ಅವರು ದಿನ ಇಡಲಿಲ್ಲ ಅಂತೆ. ದಿನ ಇಟ್ಟಾಗ ನಿಮಗೆಲ್ಲ ಹೇಳಿ ಕಳಿಸ್ತಾರೆ ಯಾವಾಗ ಲೈವ್ ಮಾಡ್ತೇನೆ ಅಂತ. ಯಾನು ಚೂರು ಬ್ಯುಸಿ ಇತ್ತೆ ನಾಯಕರೇ. ಕಿಚ್ಚ ಬಾಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕಿಚ್ಚ ಬಾಸ್ ಗಿಫ್ಟ್ ಉಡುಪಿ ಸಿಸ್ ಕಿಚ್ಚ ಬಾಸ್ಗೆ ಗಿಫ್ಟ್ ಕೊಟ್ರಂತೆ. ದಿನ ದೀವೆರದ ಅದೇ ಮದಿಮೆನ ಮಾರ್ರೆ ಈ ಅಂಜೋಗು ಮದಿಮೆದನೇ ಉಪ್ಪು ಮದಿಮೆದನೇ ನೋಡ್ವಿ ಅನುಷಾ. ಅಯ್ಯೋ ದೇವಾ ಅನಿಲ್ ಅನ್ನೆ ದಿನದ ಇದು ಪನ್ಪಂತೀರಿ ಎಂಡ ಗೊತ್ತಾಂಡೆ ಪಣ ಒಂಜಿ ಕೇನು వచ్చ ಮಾರೆ ಒಂಜಿ ಈತ್ ಸಬ್ಬ ಆವಚ್ಚ ಸಬ್ಬಾಣ ಮಾತ್ರ ತೇಪಿನ ಐಕ್ಲ ದಿನ ಪುಡ್ಚ ನೀಕುಲು ಎಲ್ಲ ಕೊರ್ಪುಜರ್ ಪಾಪ. ನೆಕ್ಸ್ಟ್ ಸಂಡೇ ಲೈವ್ ಟೈಮ್ ಫಿಕ್ಸ್ ಮಂದಿದೆ ಕೇಂದ್ರ ಬತ್ತಿರುತ್ತೆ ಅನ್ ಮಂಜನ ದಿನ ನೀಜೇರ ತುಲೆ ನೆಕ್ಸ್ಟ್ ಸಂಡೇ ದಿನ ದೀರು ಬಕ. ಓ ದೇವ ಗುರು ಕಂಗ್ರ್ಯಾಚುಲೇಷನ್ ಗುರು ಓಲ್ತಾ ಉಡುಪಿ ನ್ಯೂ ಸಿಸ್ ಉಡುಪಿ ಹೌದು ಉಡುಪಿ ಸಿಸ್ ಬರ್ಪೆ ಬಲೆ ಪೂರ ಎಲ್ಲ ಬರೋಡು ಅನಿಲ್ ಬ್ರೋನ ಲೈವ್ಗೆ ಒಂಜೆ ದಿನಟು ವಾಚಾರ್ ಕಂಪ್ಲೀಟ್ ಆವಡಾರೆ. ಆಯ್ ಅನು ಸಿಸ್ ಮನದಲ್ಲಿರು ಅಂದು ಆರು ಸಿಸ್ ಅವೇ ಅನು ಸಿಸ್ ಸರ್ ಹಾಯ್ ದಿವ್ಯ ಸಿಸ್. ಓಕೆ ಬಾಯ್ ಮಾತಿರ್ಲ ಬಾಯ್ ಅನ್ ಲೈವ್ ಎಂಡ್ ಮಂತೊಂದುಲ್ಲೆ ಬಾಯ್. ಇಲ್ಲಿ ಅನಿಲನೆ ಏತಾಂಡಿತ್ತೆ ಸಬ್ಬು ಅಲೆಗಿಷ್ಟ ಇಜ್ಜಿ ಮಾಮಿ ದಾದೆ ಮಲ್ಪೊಡು ಅಯ್ಯೋ ಅಲೆಗಿಷ್ಟ ಇಜ್ಜಿನ ಬುಡ್ದು ಬಿಡೋಡು ಮಾರ್ಯಾರ ಅವೇನು ಬಲವಂತ ಬರಪರಲ್ಲಿ. ಸ್ವಾತಿ ಲಾಗರ್ ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸ್ವಾತಿ ಸಿಸ್ ಹೆಂಡ್ ಮಾಡುವ ಟೈಮಲ್ಲಿ ಬಂದರು ಸ್ವಾತಿ ಸಿಸ್ ಡನ್ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ಸಿಸ್ನ ನೀವು ವೀಡಿಯೋ ತೂಪೇವೆ ಒಂಜಿ ಮಸ್ತ್ ಏನಾಗ ತೂದು ಬರ್ತೇವೆ ಒಂಜಿ ವೀಡಿಯೋ ಉಂಟು. ಈಗ ಅಮ್ಮನಿಲ್ಲಡೇನಿ ಪೋತಿನ ಅದೇ ಚೂರು ತುಯ್ಯೆ ಪಕ್ಕ ತೂಪೆ ತೂದು ಕಂಪ್ಲೀಟ್ ಮಲ್ಪೇವೆ. ಸಬ್ಬು ಎಲ್ಲೇ ಕಾಣಿದೆ ಉಲಾಯಿ ಕ್ಲಿಯರ್. ಓಕೆ ಸ್ವಾತಿ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ಲಾಗರ್ ಓಕೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟ ಇಜ್ಜಿಡ ಬುಡ್ಲೆ ಶೆಟ್ಟ ಅವ್ವೇ ಬಲವಂತ ಮಲ್ಪರ ಇಲ್ಲ ಬಲವಂತ ಹಾಕಲಿಲ್ಲ ಹಿರೇಡ ಪಂಡೆ ಆತ ಇಂಕ್ ಮರು ಅವು ಹಿರೇಗಿತ್ತು ಗೊತ್ತಾಯ್ತಾ. ಹಾಯ್ ಜಸ್ಟ್ ಅವರದಲ್ಲಿ ನೋಡಿ ಎಲ್ಲರೂ ಸಪೋರ್ಟಿಂಗ್ ಮೆಸೇಜ್ ಹಾಕಿ ನಾನು ಹೋಗುದೀಗ ಇನ್ನು ನಿಲ್ಲೋದಿಲ್ಲ. ನನ್ನ ಅಮ್ಮ ಕರಿತಾ ಇದ್ದಾರೆ ಅಲ್ಲಿ ಅಮ್ಮ ಹೇಳಿದರು ಬೇಗ ಬಾ ಅಂತ ಅದಕ್ಕೆ ನಾನು ಹೋಗ್ತಾ ಇದ್ದೇನೆ. ಓಕೆ ಬಾಯ್. ಆಯ್ನ ಎನ್ನ ಡ್ಯೂಟಿ ಇತ್ತೆ ಆಯ್ನ ಅಂದೆ. ಓಕೆ ಎಂಕ್ ಮರಳು ನಿಕ್ಲೇನ ಬಸ್ ಬಂದ ಅತ್ತ ದಾದೆ ಬ್ರೋ ಅಂಚ ಬಂದ ಇಜ್ಜಿ ದುರ್ಗಸಿಸ್ ಮೆಸೇಜ್ ತೊಗೊಂಡು ಮ್ಯೂಟ್ ಮಲ್ಪಲೆ ಯಾನ್ ಎಂಕ್ ಮೆಸೇಜ್ ಬರೋನುಂಡು ಪಂದು ಯಾನ್ ಅಪ್ಪಗಪ್ಪ ತೂಪಿನಿ. ಓಕೆ ಎಂಕ್ ಬರೋದು ನಮ್ಮನೆ ಕಾಲ್ ಬರೋದುಂಡು ಐಕ್ ಇತ್ತ ಲೈವ್ ಎಂಡ್ ಮಲ್ಪೆ. ಓಕೆ ಬಾಯ್ ಎಲ್ಲ ಕಾಣೆ ಎಂಡ್ ಮಾಡ್ತೆ ಬಲೆ ಮಾತೆಲ್ಲ ಪಾತೇರು ಗಾವೆ. ಓಕೆ ಎಲ್ಲರೂ ಬಂದು ಮಾತಾಡಿ ಮತ್ತು ಇವರಿಗೊಂದು ಸಬ್ ಮಾಡಿಸುವ ಎಲ್ಲರೂ ಬಂದರೆ ಸಬ್ ಮಾಡಿಸುವ ಅನಿಲ್ ಸುವರ್ಣವರಿಗೆ ಒಂದು ಬೇಗ 5 6 ದಾನಿ ಒಂದು ದಿನ ದೀತೇರು ಆ ದಿನ ಮುಟ್ಟ ಬೇಗ ಸಬ್ ಕ್ಲಿಯರ್ ಮಲ್ಪುವರೆಗೆ ಗುರುಬ್ರು ಬಲೆ ಟೈಮ್ ಪನ್ಪಂದು. ಓಕೆ ಗುರು ಶೆಟ್ಟಿ ಸ್ವಾತಿ ಸಿಸ್ ಸೂಪರ್ ಪಣದಲ್ಲಿರು ಗುರು ಶೆಟ್ಟಿ ಅನಿಲ್ ಬ್ರೋ ಯಾನ್ ಬರ್ಪೆನೆ ಅವ್ನು ನೀರು ಬರೋಡೆ ಜಸ್ಟ್ ಲಾಗ್ ಯೋಚನೆ ಮಲ್ತೊಂದುಲ್ಲೇರು ದಾದೆ ಯೋಚನೆ ಮಲ್ಪು ನೀರು. ಓಕೆ ಬ್ರೋ ಪಣದಲ್ಲಿರು. ಓಕೆ ಬಾಯ್ ಬರ್ಪೆ ಬಾಯ್ ಬದೇರೆ ಇನ್ನೊಂದು ಬಿಡ್ರೆ